ಹರೇ ಕೃಷ್ಣ ಮಾತಾಜಿ, ಲೈವ್ ಆಗಿದೆ. ಮಾತಾಜಿ ಪೋಸ್ಟ್ ಮಾಡಿ. ಹೋಸ್ಟ್ ಕೂಡ ಆಗಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ఏమి ఏంలా ఇది ఏం కావాలా? జిలుకురు బొజ్జు జిలుకురుగా జిలుకురు బొజ్జు వద్దా? జిలుకురు బొజ్జు ఆ, కొత్తిమీర చట్నీ ఉంది ఆ. అన్నం ರೇಷ್ಮೆ ಮಾತಾಜಿ ಪ್ರಣಾಮಗಳು. ನಾಗವಾಣಿ ಮಾತಾಜಿ ಮ್ಯೂಟ್ ಆಗಿದ್ದಾವ. ಹರೇ ಕೃಷ್ಣ ಮಾತಾಜಿ. ನಾಗವಾಣಿ ಮಾತಾಜಿ ಹರೇ మామూలు ಕೃಷ್ಣ. టైం కట్టేస్తాను, 6 గంటలకే చేయాలని ఏం లేదు. లక్ష్మీ ప్రియం మాతాజಿ. అప్పుడు చేస్తాను. అప్పుడు ఇదే కొత్తిమీర చట్నీ పెట్టు. ನಾಗವಾಣಿ ಮಾತಾಜಿ ನೀವು ಮ್ಯೂಟ್ ಆಗಿದ್ದೀರಿ ಮಾತಾಜಿ. ನನಗೆ ಕೇಳ್ತಾ ಇರ್ಲಿಲ್ಲವಾ? ಇಲ್ಲ ಮಾತಾಜಿ, ಹರೇ- mute ಆಗಿದ್ದೀರಿ ಮಾತಾಜಿ. ಓ ದೇವರೇ, ನಾನು ಪ್ರೇಯರ್ ಎಲ್ಲ ಮಾಡ್ತಾ ಇದ್ದೆ. ಹರೇ ಕೃಷ್ಣ. ಓಕೆ, ನಮಗೆ ಈ ಕೃಷ್ಣ ದೇವೋತ್ತಮ ಪರಮ ಪುರುಷ ರತ್ನ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಈ ಕೃಷ್ಣ ದೇವೋತ್ತಮ ಪರಮ ಪುರುಷ ಈ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपा कदा मह्यं ददाति स्वपदान्तिकं. वन्देऽहं श्रीगुरुं श्रीयुतपदकमलं श्रीगुरुन् वैष्णवांश श्रीरूपं साग्रजातं सागण रघुनाथामितं तं साजीवं साद्वैतं सावधूतं परिजनसहितं कृष्णचैतन्यादेवं श्रीराधा कृष्णपादं सहगण ललित श्रीशाखानितं च. हे कृष्णा करुणा सिंधु दीन बंधु जगतपते गोपेश गोपिका कांता राधा कांता नमस्तुते. तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा 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 हरे हरे, हरे राम 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 हरे हरे. हरे कृष्णा. कृष्णा 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 हे ಕೃಷ್ಣ कृष्णा 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 हे कृष्णा 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 हे कृष्णा 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 हे कृष्णा 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 रक्षा मां. कृष्णा 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 रक्षा मां. कृष्णा 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 पाहि मां. कृष्णा 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 पाहि मां. राम राघव राम राघव राम राघव रक्षा मां. राम राघव राम राघव रक्षा मां. कृष्णा केशव कृष्णा केशव कृष्णा केशव पाहि मां. कृष्णा केशव कृष्णा केशव कृष्णा केशव पाहि मां. राम राघव रक्षा मां. कृष्णा केशव पाहि मां. राम राघव रक्षा मां. कृष्णा केशव पाहि मां.
ರಾಮ ರಾಘವ ರಕ್ಷಾ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷಾ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ನಿನ್ನೆ ಸ್ವಲ್ಪ ಓದಿ ಆಗಿದೆ, ಅದನ್ನ ನಾವು ವಿವರಿಸಿಕೊಂಡು ಬರೋಣ. ಶ್ರೀಮದ್ ಭಾಗವತದ 10ನೇ ಸ್ಕಂದದ ಅಲ್ಲಿ 90ನೇ ಅಧ್ಯಾಯವನ್ನು ಮಾಡುವಾಗ ಸುಖ ಮುನಿಗಳು ಅಲ್ಲಿ ಕೃಷ್ಣನ 5 ವಿಶಿಷ್ಟ ಉತ್ಕೃಷ್ಟತೆಗಳನ್ನು ಎತ್ತಿ ಹೇಳಿದ್ದಾರೆ. ಮೊದಲನೆಯ ಉತ್ಕೃಷ್ಟತೆ ಏನಂದ್ರೆ, ಯದುವಂಶದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುವ ಮೊದಲು ಆ ಗಂಗಾ ನದಿಯ ಎಲ್ಲಾ ವಸ್ತುಗಳಲ್ಲಿ ಅತ್ಯಂತ ಪಾವನವಾದದ್ದು ಎಂಬ ಭಾವನೆ ಇತ್ತು. ಗಂಗಾ ನದಿ ಎಲ್ಲದಕ್ಕಿಂತ ಮೊದಲು ಆ ಗಂಗಾ ನದಿಯು ಎಲ್ಲಾ ವಸ್ತುಗಳಲ್ಲಿ ಕೂಡ ಅತ್ಯಂತ ಪಾವನವಾದದ್ದು. ಮಲಿನ ವಸ್ತುಗಳು ಸಹ ಗಂಗಾ ನದಿಯ ನೀರನ್ನು ಸ್ಪರ್ಶಿಸಿದ್ರೆ ಸಾಕು, ಅದು ಪರಿಶುದ್ಧವಾಗ್ತಿತ್ತು. ಹಾಗೆ ಗಂಗಾ ಜಲ ಈ ಪರಮ ಶ್ರೇಷ್ಠ ಶಕ್ತಿಗೆ ಕಾರಣವೆಂದ್ರೆ ಅದು ವಿಷ್ಣುವಿನ ಆ ಕಾಲಿನ ಬೆರಳಿನಿಂದ ಹುಟ್ಟಿ ಬಂದಿತ್ತು. ಹಾಗೆ ಪರಮ ವಿಷ್ಣುವಾದ ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಾಗ ಅವನೇ ಸ್ವತಃ ಯದು ರಾಜ್ಯದಲ್ಲೆಲ್ಲ ಸಂಚರಿಸಿದ. ಯದುವಂಶದೊಡನೆ ಅವನ ನಿಕಟ ಸವಾಸದಿಂದಾಗಿ ಇಡೀ ಕುಟುಂಬ ಕೂಡ ಬಹು ಪ್ರಸಿದ್ಧವಾದದ್ದು. ಮಾತ್ರವಲ್ಲ, ಇತರರನ್ನು ಪರಿಶುದ್ಧಗೊಳಿಸುವುದರಲ್ಲಿ ಆ ಗಂಗಾ ಜಲವನ್ನು ಮೀರಿಸಿತು. ಹಾಗೆ ನಾವು ಅಲ್ಲಿಗೆ ಹೋದ್ರೆ ಗಂಗಾ ಜಲವನ್ನು ಹಿಡಿದುಕೊಂಡು ಬರ್ತೇವೆ. ಹಾಗೆ ಅದು ಕೃಷ್ಣನ ಅವತಾರದ ಇನ್ನೊಂದು ಉತ್ಕೃಷ್ಟ ಅಂತ ಹೇಳಿದ್ರೆ, ಅವನು ಭಕ್ತರಿಗೆ ರಕ್ಷಣೆ ಕೊಡ್ತಾನೆ. ರಾಕ್ಷಸನನ್ನು ನಾಶ ಮಾಡಿದಂತೆ ಕಂಡ್ರು ಕೂಡ ಭಕ್ತರು ರಾಕ್ಷಸರು ಅವರೆಲ್ಲರೂ ಒಂದೇ ಗುರಿಯನ್ನು ಮುಟ್ತಾರೆ. ಹಾಗೆ ಕೃಷ್ಣನ 5 ಬಗೆಯ ಮುಕ್ತಿಯನ್ನು ಅವನು ಕೊಡ್ತಾನೆ ಕೃಷ್ಣ. ಇವುಗಳಲ್ಲಿ ಸಾಯುಜ್ಯ ಮುಕ್ತಿಯನ್ನು ಅಂದ್ರೆ ಆ ಪರಮಾತ್ಮನೊಡನೆ ಒಂದಾಗುವ ಮುಕ್ತಿಯನ್ನು ಕಂಸನಂತಹ ರಾಕ್ಷಸರಿಗೆ ಕೊಟ್ಟ. ಗೋಪಿಯರಿಗೆ ಅವನ ಸವಾಸದ ಭಾಗ್ಯ. ಹಾಗೆ ಕೃಷ್ಣನ ಸಹವಾಸವನ್ನು ಸವಿಯಲು ಗೋಪಿಯರಿಗೆ ಅವರ ಪ್ರತ್ಯೇಕ ವ್ಯಕ್ತಿತ್ವಗಳು ಕೂಡ ಉಳಿದಿದ್ದವು. ಆದರೆ ಕಂಸನು ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಅವನು ಸೇರಿ ಹೋದ. ಹಾಗೆ ಅಂದ್ರೆ ರಾಕ್ಷಸರು ಮತ್ತು ಗೋಪಿಯರು ಇಬ್ಬರಿಗೂ ಕೂಡ ಅಲ್ಲಿ ಮುಕ್ತಿ ದೊರೆತಿದೆ. ಆದ್ರೆ ರಾಕ್ಷಸರು ಶತ್ರುಗಳಾಗಿ ಗೋಪಿಯರು ಸ್ನೇಹಿತರಾದದ್ದರಿಂದ ರಾಕ್ಷಸರಿಗೆ ಸಾವು ಬಂದಿತ್ತು, ಗೋಪಿಯರಿಗೆ ರಕ್ಷಣೆ ದೊರೆಯಿತು. ಹಾಗೆ ಕೃಷ್ಣನ ಅವತಾರದ 3ನೇ ಉತ್ಕೃಷ್ಟತೆ ಅಂತ ಹೇಳಿದ್ರೆ, ಪ್ರಭು ಅವನು ಸಿರಿದೇವಿಗಿಂತ ಗೋಪಿಯರಲ್ಲೇ ಪಕ್ಷಪಾತವನ್ನು ಮಾಡಿದ್ರು ಕೂಡ ಅಲ್ಲಿ ಬ್ರಹ್ಮ, ಇಂದ್ರ, ಚಂದ್ರ ಅವರಂತಹ ದೇವತೆಗಳ ಪೂಜಿಸುವ ಸಿರಿದೇವಿಯು ಪ್ರಭುವಿನ ಸೇವೆಯಲ್ಲೇ ನಿರತಲಾಗ್ತಿದ್ರು. ಈಗ ಅವರು ಇಂದ್ರ, ಚಂದ್ರ, ಬ್ರಹ್ಮ ಅವರ ಸೇವೆಯಲ್ಲಿ ಮಾಡಿದ್ರು ಕೂಡ ಮೇಯ್ನ್ ಆಗಿ ಅವರು ಅಲ್ಲಿ ನಮ್ಗೆ ಭಗವಂತನ ಆ ಸೇವೆ ಬೇಕು ಅಂತಲೇ ಅದರಲ್ಲೇ ನಿರತರಾಗಿ ಇರ್ತಿದ್ರು, ಅದನ್ನೇ ಕೇಳ್ತಿದ್ರು. ಸಿರಿದೇವಿಯಾದ ಲಕ್ಷ್ಮಿಯು ಗೋಪಿಯರ ಸಮಕ್ಕೆ ಬರಬೇಕೆಂದು ತನ್ನಿಂದ ಆದಷ್ಟು ಅವಳು ಕೂಡ ಪ್ರಯತ್ನಿಸ್ತಳು, ಆದ್ರೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ಆದರೂ ಬ್ರಹ್ಮನಂತಹ ದೇವತೆಗಳು ಪೂಜಿಸಿದ್ರು ಒಂದೇ ಸ್ಥಳದಲ್ಲಿ ನಿಲ್ಲದ ಲಕ್ಷ್ಮಿ ಕೃಷ್ಣನಿಗೆ ನಿಷ್ಠಳಾಗಿ ಇದ್ಲು. ಕೃಷ್ಣನ ಅವತಾರದ 4ನೇ ಉತ್ಕೃಷ್ಟತೆಯನ್ನು ಅವನ ಹೆಸರಿನ ಮಹಿಮೆಗೆ ಸಂಬಂಧಿಸಿದೆ. ವಿಷ್ಣುವಿನ ಹೆಸರನ್ನು 1000 ಬಾರಿ ಸಂಕೀರ್ತನೆ ಮಾಡಿದರೆ ರಾಮನ ಹೆಸರನ್ನು 3 ಬಾರಿ ಜಪಿಸಿದಷ್ಟು ಪುಣ್ಯ ಬರುತ್ತದೆ. ವಿಷ್ಣುವಿನ ಹೆಸರನ್ನು 1000 ಬಾರಿ ಸಂಕೀರ್ತನೆ ಮಾಡಿದ್ರೆ ರಾಮನ ಹೆಸರನ್ನು 3 ಬಾರಿ ಜಪಿಸಿದ್ರೆ ಅಷ್ಟು ಪುಣ್ಯ ಬರ್ತದಂತೆ ಅಂತ ವೈದಿಕ ಸಾಹಿತ್ಯದಲ್ಲಿ ಇದೆ. ಆದ್ರೆ ಇಲ್ಲಿ ಕೃಷ್ಣನ ಹೆಸರನ್ನು ಒಮ್ಮೆ ಹೇಳಿದ್ರೆ ಅಷ್ಟೇ ಫಲ ಬರ್ತದೆ ನೋಡಿ. ಅಲ್ಲಿ 1000 ಬಾರಿ ವಿಷ್ಣುವಿಂದು ಆ ಫಲ 3 ಬಾರಿ ರಾಮಂದು ಮಾಡಿದ್ರು ಒಂದೇ ಸಮಾನ. ಹಾಗೆ ಕೃಷ್ಣನ ಹೆಸರನ್ನು ನಾವು ಒಂದೇ ಸಲ ಹೇಳಿದ್ರೆ ಅದು ಅಷ್ಟೇ ಫಲ ಅಲ್ಲಿ ಸಿಗ್ತದೆ. ಅಂದ್ರೆ ವಿಷ್ಣು, ರಾಮ ಎನ್ನುವ ಹೆಸರು ಸೇರಿದಂತೆ ದೇವೋತ್ತಮ ಪರಮ ಪುರುಷನಿಗಿರುವ ಹೆಸರುಗಳಲ್ಲಿ ಕೃಷ್ಣನ ಪವಿತ್ರ ನಾಮವೇ ಅತ್ಯಂತ ಶಕ್ತಿಶಾಲಿಯಾದದ್ದು. ಆದುದರಿಂದ ಇಲ್ಲಿ ವೈದಿಕ ಸಾಹಿತ್ಯವು ಕೃಷ್ಣನ ಪಾವನ ನಾಮ ಸಂಕೀರ್ತನೆಗೆ ಒತ್ತು ಕೊಡ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಇಲ್ಲಿ ಕೃಷ್ಣನ ಪಾವನ ನಾಮದ ಈ ಸಂಕೀರ್ತನೆಯನ್ನು ಈ ಯುಗದಲ್ಲಿ ಪ್ರಾರಂಭಿಸಿ ಚೈತನ್ಯ ಮಹಾಪ್ರಭುಗಳು ಮುಕ್ತಿ ಸಾಧನೆಯನ್ನು ಸುಲಭವಾಗಿ ಮಾಡಿದ್ರು. ಈ ಯುಗದಲ್ಲಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಎಂಬ ಈ ಪಾವನ ನಾಮದ ಸಂಕೀರ್ತನೆಯನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಎಂದರೆ ಎಲ್ಲಾ ಅವತಾರಗಳು ದೇವೋತ್ತಮ ಪರಮ ಪುರುಷನೇ ಆದರೂ ಕೃಷ್ಣ ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ. 5ನೇ ಉತ್ಕೃಷ್ಟತೆಯನ್ನು ಕೃಷ್ಣಂದು. ಅವನಿಗೆ ಶರಣಾಗತನಾದ್ರೆ ಮನುಷ್ಯನು ಎಲ್ಲಾ ಧಾರ್ಮಿಕ ವಿಧಾನಗಳನ್ನು ಆಚರಿಸಿದಂತೆ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ ತತ್ವವನ್ನು ಸ್ಥಾಪಿಸಿದ್ರು. ಹಾಗೆ ವೈದಿಕ ಸಾಹಿತ್ಯದಲ್ಲಿ 20 ವಿಧದ ಧಾರ್ಮಿಕ ತತ್ವಗಳಲ್ಲಿ ಹೇಳಿದೆ. ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದನ್ನು ವಿವರಿಸಲಾಗಿದೆ. ಆದ್ರೆ ಈ ಯುಗದ ಪತನ ಹೊಂದಿದ ಆತ್ಮಗಳಲ್ಲಿ ಕೃಷ್ಣನಿಗೆ ಎಷ್ಟು ಕರುಣೆ ಎಂದ್ರೆ ಸ್ವತಃ ಅವನು ಕಾಣಿಸಿಕೊಂಡು ಎಲ್ಲರೂ ಎಲ್ಲಾ ಬಗೆಯ ಧಾರ್ಮಿಕ ತತ್ವಗಳನ್ನು ಬಿಟ್ಟು ಅವನಿಗೆ ಕೃಷ್ಣನಿಗೆ ಶರಣಾಗುವಂತೆ ಅವನು ಮಾಡ್ತಾನೆ. ಕಲಿಯುಗದಲ್ಲಿ ಧರ್ಮದ ಆ ಮುಕ್ಕಾಲು ಪಾಲು ಲೋಪವಾಗಿ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ಈ ಯುಗದಲ್ಲಿ ಕಾಲು ಪಾಲು ಮಾತ್ರ ಜನರು ಧಾರ್ಮಿಕ ತತ್ವಗಳನ್ನು ಅನುಸರಿಸ್ತಾರೆ. ಅದು ಇಲ್ಲವೋ ಅನುಸರಿಸ್ತಾರೋ ಇಲ್ಲವೋ, ಆದ್ರೆ ಕೃಷ್ಣನ ಕೃಪೆಯಿಂದ ಈ ಕಲಿಯುಗದ ಈ ಶೂನ್ಯವು ತುಂಬಿರುವುದು ಮಾತ್ರವಲ್ಲ, ಧಾರ್ಮಿಕ ಪ್ರಕ್ರಿಯೆಯು ಎಷ್ಟು ಸುಲಭವಾಗಿದೆ ಎಂದ್ರೆ ಅವನ ಆ ಪವಿತ್ರ ನಾಮಗಳ ಆದ ಅಂತಹ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇವುಗಳನ್ನು ಜಪಿಸಿ ಕೃಷ್ಣನಿಗೆ ಭಕ್ತಿಪೂರ್ವಕವಾದ ದಿವ್ಯ ಸೇವೆಯನ್ನು ಸಲ್ಲಿಸಿದ ಮಾತ್ರದಿಂದಲೇ ಧರ್ಮದ ಅತಿ ಶ್ರೇಷ್ಠ ಫಲವನ್ನು ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನ ಅತ್ಯುನ್ನತ ಲೋಕವಾದ ಗೋಲೋಕ ವೃಂದಾವನವನ್ನು ಪ್ರವೇಶಿಸುವಂತ ಫಲವನ್ನು ನಾವು ಸಾಧಿಸಬಹುದು. ಇದರಿಂದ ಕೃಷ್ಣನ ಆಗಮನದ ಪ್ರಯೋಜನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲೂಬಹುದು. ತಾನು ಕಾಣಿಸಿಕೊಂಡು ಪ್ರಪಂಚದ ಈ ಜನರಿಗೆ ನೆಮ್ಮದಿಯನ್ನು ಅನುಗ್ರಹಿಸಿದುದು ಅದು ಆಶ್ಚರ್ಯವೇನು ಅಲ್ಲ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಹೀಗೆ ಕೃಷ್ಣನನ್ನು ಈ ರೀತಿ ಸ್ತುತಿಸಿ ಸುಖಮುನಿಗಳು ಮಹಾ ಉನ್ನತ ಸ್ಥಾನದ ವರ್ಣನೆಯನ್ನು ಮುಕ್ತಾಯ ಮಾಡ್ತಾರೆ. ಪ್ರಭು ಕೃಷ್ಣ ನಿನಗೆ ಜಯವಾಗಲಿ, ನೀನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇದ್ದೀಯಾ, ಆದ್ದರಿಂದ ನಿನಗೆ ಜನನಿವಾಸ ಅಂತೇಳಿ ಹೆಸರು. ಯಾಕೆ ಜನನಿವಾಸ ಬಂತು ಅಂತ ಹೇಳಿದ್ರೆ ಎಲ್ಲರ ಹೃದಯಗಳಲ್ಲಿ ಕೂಡ ಕೃಷ್ಣ ಇದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಈಶ್ವರ ಸರ್ವಭೂತಾನಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂದ್ರೆ ತನ್ನ ಪರಮಾತ್ಮ ಸ್ವರೂಪದಲ್ಲಿ ಪರಮಪ್ರಭು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಹೀಗೆಂದ್ರೆ ದೇವೋತ್ತಮ ಪರಮ ಪುರುಷನಾಗಿ ಕೃಷ್ಣನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದು ಅರ್ಥ ಅಲ್ಲ. ಪರಬ್ರಹ್ಮನ ಸರ್ವವ್ಯಾಪ್ತಿತ ಅದು ಎಲ್ಲ ಮಾಯವಾದಿ ತತ್ವಜ್ಞಾನಿಗಳು ಕೂಡ ಅದನ್ನು ಒಪ್ಪುತ್ತಾರೆ. ಪರಬ್ರಹ್ಮನು ಕಾಣಿಸಿಕೊಂಡಾಗ ಅವನು ಭೌತಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಕಾಣಿಸಿಕೊಳ್ತಾನೆ ಅಂತ ಅವರು ಭಾವಿಸ್ತಾರೆ. ಕೃಷ್ಣನು ದೇವಕಿಯ ಮಗನಾಗಿ ಹುಟ್ಟಿದ್ದುದರಿಂದ ಅವನು ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಿದ ಒಂದು ಸಾಮಾನ್ಯ ಜೀವಿ ಅಂತ ಹೇಳಿ ಅವರು ಭಾವಿಸ್ತಾರೆ. ಆದ್ದರಿಂದ ಅವರು ದೇವಕಿ ಜನ್ಮವಾದ ಎಂದರೆ ಕೃಷ್ಣನು ದೇವಕಿಯ ಮಗನೆಂದು ಖ್ಯಾತನಾಗಿದ್ರು ಅವನು ಪರಮಾತ್ಮನು ಅಥವಾ ಸರ್ವವ್ಯಾಪ್ತಿಯಾದ ದೇವೋತ್ತಮ ಪರಮ ಪುರುಷ ಎಂದು ಸುಖಮುನಿಗಳಲ್ಲಿ ಎಚ್ಚರಿಕೆಯನ್ನೇ ಕೊಡ್ತಾರೆ. ಆದರೆ ದೇವಕಿ ಜನ್ಮವಾದ ಎನ್ನುವ ಮಾತನ್ನು ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಕೃಷ್ಣನು ವಾಸ್ತವವಾಗಿ ತಾಯಿ ಯಶೋದೆಯ ಮಗ ಎಂದು ಅರ್ಥ ಮಾಡಿಕೊಳ್ತಾರೆ ಇನ್ನು ಕೆಲವರು. ಕೃಷ್ಣನು ಮೊದಲು ದೇವಕಿಯ ಮಗನಾಗಿ ಕಾಣಿಸಿಕೊಂಡ್ರು ಕೂಡಲೇ ತಾಯಿ ಯಶೋದೆಯ ಬಳಿ ಹೊರಟ ಹೋದ. ತಾಯಿ ಯಶೋದೆ ಮತ್ತು ನಂದ ಮಹಾರಾಜ ಅವನ ಬಾಲಲೀಲೆಗಳನ್ನು ಆನಂದದಿಂದ ಅವರು ಸವಿದ್ರು. ಕುರುಕ್ಷೇತ್ರದಲ್ಲಿ ನಂದ ಮಹಾರಾಜನನ್ನು ತಾಯಿ ಯಶೋದೆಯನ್ನು ಕಂಡಾಗ ವಸುದೇವನೇ ಇದನ್ನು ಒಪ್ಪಿಕೊಳ್ತಾನೆ. ಕೃಷ್ಣ ಮತ್ತೆ ಬಲರಾಮ ವಾಸ್ತವವಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜನ ಮಕ್ಕಳು ಎಂದು ಒಪ್ಪಿಕೊಂಡ್ರು. ಆದ್ರೆ ದೇವಕಿ ಮತ್ತು ವಸುದೇವನು ಅಧಿಕೃತವಾಗಿ ಅವರ ತಂದೆ ತಾಯಿ ಆದ್ರೂ ಕೂಡ, ನಿಜವಾದ ತಂದೆ ತಾಯಿ ಆದ್ರೂ ಕೂಡ ನಂದ ಮತ್ತೆ ಯಶೋದೆಯರು ಅವನನ್ನು ಸಾಕಿದ ತಂದೆ ನಿಜವಾದ ತಂದೆ ತಾಯಿಯಂದಿರು ಆಗ್ತಾರೆ. ಆದುದರಿಂದ ಇಲ್ಲಿ ಸುಖಮುನಿಗಳು ಕೃಷ್ಣನನ್ನು ದೇವಕಿ ಜನ್ಮವಾದ ಅಂತ ಹೇಳಿ ಸಂಬೋಧಿಸ್ತಾರೆ.
ಇದರ ನಂತರ ಸುಖಮುನಿಗಳು ಪ್ರಭುವನು ಯದುವರ ಪರಿಷತ್ ಎಂದರೆ ಯದುವಂಶದ ಸಭೆಯನ್ನು ಗೌರವಿಸಿದವನು ಅಂತ ಹೇಳಿ, ಯದುವರ ಪರಿಷತ್ ವಿವಿಧ ರಾಕ್ಷಸರನ್ನು ಕೊಂದವನು ಎಂದು ಪ್ರಶಂಸಿಸಿಕೊಳ್ಳುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ವಿವಿಧ ಭೌತಿಕ ಶಕ್ತಿಗಳನ್ನು ಬಳಸಿ ಎಲ್ಲಾ ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ಆದ್ರೆ ಅವರಿಗೆ ಮುಕ್ತಿಯನ್ನು ಕೊಡುವ ಸಲುವಾಗಿ ತಾನೇ ಅವರನ್ನು ಬಂದು ಕೊಲ್ಲಲು ಇಚ್ಛಿಸಿದವು. ರಾಕ್ಷಸರನ್ನು ಕೊಲ್ಲಲು ಕೃಷ್ಣನೇ ಈ ಭೌತಿಕ ಜಗತ್ತಿಗೆ ಬರುವಂತಹ ಅಗತ್ಯ ಇರಲಿಲ್ಲ. ಅವನು ಪ್ರಯತ್ನಿಸದೆ ಸಂಕಲ್ಪ ಮಾತ್ರದಿಂದಲೇ ಸಹಸ್ರಾರು ರಾಕ್ಷಸರನ್ನು ಕೊಲ್ಲಬಹುದು. ತನ್ನ ಪರಿಶುದ್ಧ ಭಕ್ತರಿಗಾಗಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜರೊಂದಿಗೆ ಮಗುವಾಗಿ ಆಟ ಆಡುವುದಕ್ಕೋಸ್ಕರ ಅವನು ದ್ವಾರಕಾ ನಿವಾಸಿಗಳಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ ಭೂಮಿಗೆ ಇಳಿದು ಬಂದ. ರಾಕ್ಷಸರನ್ನು ಕೊಂದ ರಾಕ್ಷಸರನ್ನು ಕೊಲ್ಬೇಕು, ಭಕ್ತರನ್ನು ರಕ್ಷಿಸಬೇಕು. ಇದು ಕೃಷ್ಣನ ದೈವ ಪ್ರೇಮ ಎನ್ನುವ ನಿಜವಾದ ಧಾರ್ಮಿಕ ತತ್ವವನ್ನು ಅವನು ಸ್ಥಾಪಿಸಿದ. ದೈವ ಪ್ರೇಮದ ಧಾರ್ಮಿಕ ತತ್ವಗಳನ್ನು ಅನುಸರಿಸಿ ಸ್ಥಿರ ಮತ್ತೆ ಚರ ಎನ್ನುವ ಜೀವಿಗಳು ಎಲ್ಲಾ ಭೌತಿಕ ಕಸ್ಮಲದಿಂದ ಮುಕ್ತರಾದರು ಮತ್ತು ಆಧ್ಯಾತ್ಮಿಕ ಜಗತ್ತಿಗೆ ಅವರು ಹೋದ್ರು. ಸ್ಥಿರ ಎಂದ್ರೆ ಚಲಿಸಲಾಗದಂತೆ ಇರುವಂತಹ ಗಿಡಮರಗಳು, ಚರ ಎಂದ್ರೆ ಚಲಿಸುವಂತಹ ಪ್ರಾಣಿಗಳು, ಮುಖ್ಯವಾಗಿ ಹಸುಗಳು. ನಾವು ಬಂತೇವಲ್ಲಿ ಕೃಷ್ಣನು ಈ ಜಗತ್ತಿನಲ್ಲಿ ಇದ್ದಾಗ ವೃಂದಾವನದಲ್ಲಿಯೂ ದ್ವಾರಕೆಯಲ್ಲಿಯೂ ಅವನನ್ನು ಕಂಡು ಸೇವಿಸಿದ ಎಲ್ಲಾ ಮರಗಳಿಗೂ, ಎಲ್ಲಾ ವಾನರರಿಗೂ ಮತ್ತೆ ಇತರ ಗಿಡಗಳಿಗೂ ಪ್ರಾಣಿಗಳಿಗೂ ಮುಕ್ತಿಯನ್ನು ಅನುಗ್ರಹಿಸಿದ. ಗೋಪಿಯರಿಗೆ ಮತ್ತು ದ್ವಾರಕೆಯ ರಾಣಿಯರಿಗೆ ಸಂತೋಷವನ್ನು ಕೊಟ್ಟದ್ದಕ್ಕಾಗಿ ಕೃಷ್ಣನನ್ನು ವಿಶೇಷವಾಗಿ ಅವರು ಸ್ತುತಿಸುತ್ತಾರೆ. ಸುಖಮುನಿಗಳು ಕೃಷ್ಣನ ಮನಮೋಹಕ ಮುಗುಳ್ನಗೆಯನ್ನು ಕೂಡ ಅವರು ಸ್ತುತಿಸುತ್ತಾರೆ. ಈ ಮುಗುಳ್ನಗೆಯಿಂದ ಅವನ ವೃಂದಾವನದ ಗೋಪಿಯರನ್ನು ಮಾತ್ರವಲ್ಲದೆ ದ್ವಾರಕೆಯಲ್ಲಿ ರಾಣಿಯರನ್ನು ಕೂಡ ಸಂಮೋಹನಗೊಳಿಸಿದ್ರು. ಈ ಸಂದರ್ಭದಲ್ಲಿ ವಾಸ್ತವವಾಗಿ ಬಳಸಿರುವ ಮಾತು ವರ್ಧಯಾನ್ ಕಾಮದೇವಂ ಎಂಬುದು. ವೃಂದಾವನದಲ್ಲಿ ಹಲವು ಮಂದಿ ಗೋಪಿಯರ ಪ್ರಣಯ ಗೆಳೆಯನಾಗಿ ಮತ್ತು ದ್ವಾರಕೆಯಲ್ಲಿ ಬಹು ಸಂಖ್ಯೆಯ ರಾಣಿಯರ ಪತಿಯಾಗಿ ತನ್ನೊಡನೆ ಸುಖಿಸಬೇಕೆಂದು ಅವರ ಕಾಮ ಬಯಕೆಯನ್ನು ಹೆಚ್ಚು ಮಾಡಿದ್ನು. ನೋಡಿ, ದೇವ ಸಾಕ್ಷಾತ್ಕಾರ ಮತ್ತೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮನುಷ್ಯ ಸಹಸ್ರ ವರ್ಷಗಳ ಕಾಲ ವೈರಾಗ್ಯವನ್ನು ತಪಸ್ಸನ್ನು ಆಚರಿಸಲೇಬೇಕು. ಆನಂತರ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಾಗಬಹುದು. ಆದ್ರೆ ಗೋಪಿಯರು ಮತ್ತು ದ್ವಾರಕೆಯ ರಾಣಿಯರು ಅವನಲ್ಲಿ ತಮ್ಮ ಪ್ರಿಯನಾಗಿ ಅಥವಾ ಪತಿಯಾಗಿ ಕಾಮವನ್ನು ಹೆಚ್ಚಿಸಿಕೊಂಡ ಮಾತ್ರದಿಂದಲೇ ಅತ್ಯುನ್ನತವಾದ ಮುಕ್ತಿಯನ್ನು ಪಡೆದರು. ಹರೇ ಕೃಷ್ಣ. ಇಲ್ಲಿಂದ ನಂತರ ಹೋಗ್ಬೇಕು ನೋಡಿ, ಅಲ್ಲಿ ಆ ಗೋಪಿಯರು ಮತ್ತೆ ದ್ವಾರಕೆಯ ರಾಣಿಯರು ಅವನಲ್ಲಿ ಪ್ರಿಯವಾಗಿ ಅಥವಾ ಅವನ ಪತಿಯಾಗಿ ಕಾಮವನ್ನು ಹೆಚ್ಚಿಸಿಕೊಂಡ ಮಾತ್ರದಿಂದಲೇ ಅವರು ಅತಿಯಾದ ಮುಕ್ತಿಯನ್ನು ಪಡೆದ್ರಂತೆ. ಹರೇ ಕೃಷ್ಣ. ಯಾರಿಗೆ ಓದ್ಲಿಕ್ಕೆ ಮನಸ್ಸು? ರತ್ನ ಮಾತಾಜಿ ರತ್ನ ಮಾತಾಜಿ ನೆಟ್ವರ್ಕ್ ಇದ್ದು ಓದಿ ಮಾತಾಜಿ. ಓದ್ಲಾ? ಗೋಪಿಯರು ಮತ್ತು ರಾಣಿಯರೊಡನೆ ಕೃಷ್ಣನು ನಡೆದುಕೊಂಡ ರೀತಿಯು ಆತ್ಮಸಾಕ್ಷಾತ್ಕಾರದ ಇತಿಹಾಸದಲ್ಲಿಯೇ ಅನನ್ಯವಾದುದು. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನು ಕಾಡಿಗೋ ಬೆಟ್ಟಕ್ಕೋ ಹೋಗಿ ಕಠಿಣವಾದ ವೈರಾಗ್ಯ ಮತ್ತು ತಪಸ್ಸುಗಳನ್ನು ಆಚರಿಸಬೇಕು ಎಂದು ಸಾಮಾನ್ಯವಾಗಿ ಜನರು ಭಾವಿಸುತ್ತಾರೆ. ಆದರೆ ದಾಂಪತ್ಯ ಪ್ರೇಮದಲ್ಲಿ ಕೃಷ್ಣನಲ್ಲಿ ಮೋಹಗೊಂಡ ಜಗತ್ತು ಇಂದ್ರಿಯಗತ ಎಂದು ಭಾವಿಸುವ ಸುಖ ಮತ್ತು ಶ್ರೀಮಂತಿಕೆಗಳ ಬದುಕನ್ನು ಅವನ ಸಹವಾಸದಲ್ಲಿ ಸವಿದ ಮಾತಕ್ಕೆ ಗೋಪಿಯರು ಮತ್ತು ರಾಣಿಯರು ಅತ್ಯುನ್ನತ ಮೋಕ್ಷವನ್ನು ಸಾಧಿಸಿದರು. ಮಹರ್ಷಿಗಳು ಮತ್ತು ಸಂತರು ಸಹ ಇದನ್ನು ಸಾಧಿಸಲಾರರು. ಇದೇ ರೀತಿಯಲ್ಲಿ ಕಂಸ, ದಂತವಕ್ತ, ಶಿಶುಪಾಲ ಮೊದಲ ರಾಕ್ಷಸರು ಸಹ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸುವ ಅತ್ಯುನ್ನತ ಅನುಗ್ರಹವನ್ನು ಪಡೆದರು. ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದಲ್ಲಿ ಶ್ರೀಲ ವೇದವ್ಯಾಸರು ಪರಮ ಸತ್ಯನಾದ ವಾಸುದೇವ ಕೃಷ್ಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ಅನಂತರ ಅವರು ತಮ್ಮ ಮಗ ಶುಕಮುನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಲು ಹೇಳಿಕೊಟ್ಟರು. ಈ ಸಂದರ್ಭದಲ್ಲಿಯೇ ಶುಕಮುನಿಗಳು ಪ್ರಭುವನ್ನು ಜಯತಿ ಎಂದು ಹೊಗಳುವುದು. ಶ್ರೀಲ ವೇದವ್ಯಾಸರು ಶುಕಮುನಿಗಳ ಮತ್ತು ಗುರು ಪರಂಪರೆಯ ಆಚಾರಗಳ ಹೆಜ್ಜೆಯನ್ನು ಅನುಸರಿಸಿ ಪ್ರಪಂಚದ ಜನರೆಲ್ಲ ಕೃಷ್ಣನ ಮಹಿಮೆಯನ್ನು ಆಡಬೇಕು ಮತ್ತು
ನಮಗೆ ಮಂಗಳವಾಗುವುದಕ್ಕಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಈ ವಿಧಾನವು ಬಹು ಸುಲಭ ಸುಲಭ ಮತ್ತು ನೆರವಾಗುವಂತಹದ್ದು. ಜನರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರದ ಸಂಕೀರ್ತನೆ ಮಾಡಿದರೆ ಸಾಕು. ಅದರಿಂದ ಮನುಷ್ಯರು ಪ್ರಾಪಂಚಿಕ ಜೀವನದ 7 ಬೀಳುಗಳಲ್ಲಿ ಲಕ್ಷ್ಯ ಮಾಡಬಾರದು ಎಂದು ಚೈತನ್ಯ ಮಹಾಪ್ರಭುಗಳು ಸಲಹೆ ಮಾಡಿದ್ದಾರೆ. ಬದುಕಿನಲ್ಲಿ 7 ಬೀಳುಗಳು ಬಂದು ಹೋಗಬಹುದು. ಭೌತಿಕ ಜೀವನವೇ ಅಲ್ಪಕಾಲದ್ದು. 7 ಬೀಳುಗಳು ಬಂದಾಗ ಮನುಷ್ಯನು ಮರದಂತೆ ಸಹನೆಯಿಂದಿರಬೇಕು, ಹುಲ್ಲುಕಡ್ಡಿಯಂತೆ ನಮ್ರನಾಗಿರಬೇಕು. ಆದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಮತ್ತು ಸರ್ವ ಜೀವಿಗಳ ಪರಮಾತ್ಮನಾದ ಕೃಷ್ಣನು ತನ್ನ ಅವ್ಯಾಜ ಕರುಣೆಯಿಂದ ಧರೆಗಿಳಿದು ಬಂದು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ದಿವ್ಯ ಲೀಲೆಗಳನ್ನು ಮೆರೆಯುತ್ತಾನೆ. ಕೃಷ್ಣನ ಬೇರೆ ಬೇರೆ ಅವತಾರಗಳ ಮನಮೋಹಕ ಲೀಲೆಗಳನ್ನು ಕೇಳುವುದು ಬದ್ಧ ಜೀವಿಗೆ ಮುಕ್ತಿಯನ್ನು ಪಡೆಯಲು ಒಂದು ಅವಕಾಶ. ಸ್ವತಃ ಕೃಷ್ಣನೇ ಸರ್ವಮೋಹಕನಾದದ್ದರಿಂದ ಅವನ ಅತ್ಯಾಕರ್ಷಕ ಲೀಲೆಗಳು ಇನ್ನೂ ಆಕರ್ಷಕವಾಗುತ್ತವೆ. ಶುಕಮುನಿಗಳ ಹೆಜ್ಜೆಯನ್ನು ಅನುಸರಿಸಿ ಈ ಯುಗದ ಬದ್ಧಾತ್ಮಗಳು ಓದಲು ಮತ್ತು ಓದಿಸಿ ಕೇಳಲು ನಾವು ಕೃಷ್ಣ ಎನ್ನುವ ಈ ಪುಸ್ತಕವನ್ನು ಅವರ ಮುಂದಿಡಲು ಪ್ರಯತ್ನಿಸಿದ್ದೇವೆ. ಕೃಷ್ಣನ ಲೀಲೆಗಳನ್ನು ಕೇಳಿದವನು ನಿಸ್ಸಂದೇಹವಾಗಿಯೂ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ನಾವು ಪ್ರಭುವಿನ ದಿವ್ಯ ಲೀಲೆಗಳ ಮತ್ತು ಕಾರ್ಯಗಳ ವಿಷಯಗಳನ್ನು ಕೇಳುತ್ತಾ ಭೌತಿಕ ಕಶ್ಮಲದ ಸೋಂಕಿನ ಗಂಟುಗಳನ್ನು ಕತ್ತರಿಸುತ್ತಾ ಹೋಗುತ್ತೇವೆ ಎಂದು ಶುಕಮುನಿಗಳು ಹೇಳಿದ್ದಾರೆ. ಆದುದರಿಂದ ಮನುಷ್ಯನು ಯಾವ ಸ್ಥಿತಿಯಲ್ಲಿಯೇ ಇರಲಿ ಭಗವಂತನ ದಿವ್ಯ ರಾಜ್ಯದಲ್ಲಿ ನಿತ್ಯಾನಂದದಲ್ಲಿ ಕೃಷ್ಣನೊಡನೆ ಇರಬೇಕೆಂದು ಬಯಸುವವನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಹಾಮಂತ್ರವನ್ನು ಜಪಿಸಬೇಕು ಮತ್ತು ಕೃಷ್ಣನ ಲೀಲೆಗಳ ವಿಷಯಗಳನ್ನು ಕೇಳಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ದಿವ್ಯ ಲೀಲೆಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಕೃಷ್ಣ ಎನ್ನುವ ಈ ಪುಸ್ತಕವನ್ನು ಓದಿ ನೆನಪಿಟ್ಟುಕೊಂಡ ಮಾತ್ರದಿಂದಲೇ ಮನುಷ್ಯನು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಬಹುದು. ಸಾಮಾನ್ಯವಾಗಿ ಇದನ್ನು ಸಾಧಿಸುವ ಬಹು ಕಷ್ಟ. ಕೃಷ್ಣನ ದಿವ್ಯ ಲೀಲೆಗಳ ನಿರೂಪಣೆಯು ಎಷ್ಟು ಆಕರ್ಷಕವಾಗಿದೆ ಎಂದರೆ ಅದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಲು ತಾನಾಗೆ ಪ್ರಚೋದಿಸುತ್ತದೆ. ಪ್ರಭುವಿನ ಲೀಲೆಗಳನ್ನು ಅಧ್ಯಯನ ಮಾಡಿದಷ್ಟು ನಾವು ಅವನಿಂದ ಹರ್ಷಿತರಾಗುತ್ತೇವೆ. ಕೃಷ್ಣನಲ್ಲಿ ಪ್ರೀತಿಯೇ ಪ್ರಭುವಿನ ನಿವಾಸವಾದ ಗೋಲೋಕ ವೃಂದಾವನಕ್ಕೆ ಹೋಗಲು ಮನುಷ್ಯನಿಗೆ ಅರ್ಹತೆಯನ್ನು ಕೊಡುತ್ತದೆ. ಹಿಂದಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂತೆ ಭೌತಿಕ ಪ್ರಪಂಚವನ್ನು ದಾಟುವುದೆಂದರೆ ಭೌತಿಕ ಪ್ರವೃತ್ತಿಯು ಕಠಿಣ ನಿಯಮವನ್ನು ದಾಟಿದಂತೆ. ಭೌತಿಕ ಪ್ರಕೃತಿಯು ಕಠಿಣ ನಿಯಮಗಳನ್ನು ಆಧ್ಯಾತ್ಮಿಕ ಪ್ರಕೃತಿಯಿಂದ ಆಕರ್ಷಿತನಾದವನ ಮುನ್ನಡೆಯನ್ನು ತಡೆಯಲಾರವು. ಇದನ್ನು ಭಗವದ್ಗೀತೆಯಲ್ಲಿ ಪ್ರಭುವೇ ದೃಢಪಡಿಸಿದ್ದಾನೆ. ಭೌತಿಕ ಪ್ರಕೃತಿಯ ನಿಯಮವನ್ನು ದಾಟುವುದು ಕಷ್ಟವಾದರೂ ಪ್ರಭುವಿಗೆ ಶರಣಾದವನು ಸುಲಭವಾಗಿ ಅಜ್ಞಾನವನ್ನು ದಾಟಬಲ್ಲ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭೌತಿಕ ಪ್ರಕೃತಿಯ ಪ್ರಭಾವವಿಲ್ಲ. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ನಾವು ತಿಳಿದುಕೊಂಡಂತೆ ದೇವತೆಗಳು ಆಡಳಿತ ಶಕ್ತಿ ಮತ್ತು ಭೌತಿಕ ಪ್ರಕೃತಿಯ ಪ್ರಭಾವವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲದಿರುವುದು ಎಂದು ಕಾಣುತ್ತದೆ. ಆದ್ದರಿಂದ ಧನ್ಯವಾದಗಳು ಮಾತಾಜಿ. ರಾಜು ಪ್ರಭುಜಿ ಓದಿ. ರಾಜು ಪ್ರಭುಜಿ. ಓಕೆ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಆದುದರಿಂದ ಪ್ರತಿಯೊಂದು ಬದ್ಧಾತ್ಮವು ಪ್ರಭುವಿನ ದಿವ್ಯ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ತೊಡಗಬೇಕೆಂದು 2ನೇ ಸ್ಕಂದದ ಪ್ರಾರಂಭದಲ್ಲಿ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡುತ್ತಾರೆ. ಭಗವದ್ಧಾಮಕ್ಕೆ ಹಿಂದಿರುಗಲು ಹಿಂದೆ ಅನೇಕ ಮಂದಿ ರಾಜರು ಮತ್ತು ಚಕ್ರವರ್ತಿಗಳು ಕಠಿಣವಾದ ವೈರಾಗ್ಯವನ್ನು ತಪಸ್ಸನ್ನು ಆಚರಿಸಲು ಕಾಡಿಗೆ ಹೋಗುತ್ತಿದ್ದರು ಎಂದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ.
ಆಧ್ಯಾತ್ಮಿಕವಾಗಿ ಮುನ್ನಡೆ ಸಾಧಿಸಿದವರು ತಮ್ಮ ಕುಟುಂಬವನ್ನು ತ್ಯಜಿಸಿ ಬೃಂದಾವನದಲ್ಲಿ ಒಬ್ಬರೇ ವಾಸ ಮಾಡಿಕೊಂಡಿದ್ದು ಪ್ರಭುವಿನ ಪಾವನ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ನಿರತರಾಗಲು ಬೃಂದಾವನಕ್ಕೆ ಹೋಗುವುದು ಭಾರತದಲ್ಲಿ ಈಗಲೂ ಪದ್ಧತಿಯಾಗಿದೆ. ಈ ಆಚರಣೆಯನ್ನು ಶ್ರೀಮದ್ ಭಾಗವತದಲ್ಲಿಯೂ ಸಲಹೆ ಮಾಡಿದೆ. ಬೃಂದಾವನದ 6 ಮಂದಿ ಗೋಸ್ವಾಮಿಗಳು ಇದನ್ನೇ ಅನುಸರಿಸಿದರು. ಆದರೆ ಶುಕಮುನಿಗಳು ಸಲಹೆ ಮಾಡಿದ ವಿಧಾನವನ್ನು ಅನುಕರಿಸಲು ಬಯಸುವ ಕರ್ಮಿಗಳು ಮತ್ತು ಸೋಗಿನ ಭಕ್ತರಿಂದ ಬೃಂದಾವನ ಪುಣ್ಯಕ್ಷೇತ್ರವು ತುಂಬಿ ಹೋಗಿದೆ. ಹಿಂದೆ ರಾಜರು ಮತ್ತು ಚಕ್ರವರ್ತಿಗಳು ಈ ಉದ್ದೇಶದಿಂದ ಕಾಡಿಗೆ ಹೋಗುತ್ತಿದ್ದರು ಎಂದು ಹೇಳಲಾಗಿದೆ. ಆದರೆ ಪರಿಪಕ್ವವಾಗುವ ಮೊದಲೇ ವೃಂದಾವನದಲ್ಲಿ ಏಕಾಕಿಯಾಗಿ ವಾಸ ಮಾಡುವುದನ್ನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಮಹಾರಾಜರು ಒಪ್ಪುವುದಿಲ್ಲ. ಕಾಲವು ಪರಿಪಕ್ವವಾಗುವ ಮೊದಲೇ ಶುಕಮುನಿಗಳ ಉಪದೇಶದಂತೆ ವೃಂದಾವನಕ್ಕೆ ಹೋಗುವವನು ಅಲ್ಲಿಯೂ ಮಾಯೆಗೆ ಒಳಗಾಗುತ್ತಾನೆ. ವೃಂದಾವನದಲ್ಲಿ ಅಧಿಕೃತವಲ್ಲದ ಇಂತಹ ವಾಸವನ್ನು ತಡೆಗಟ್ಟಲು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಒಂದು ಸೊಗಸಾದ ಹಾಡನ್ನು ಹಾಡಿದ್ದಾರೆ. ಅದರ ಭಾವಾರ್ಥವು ಹೀಗಿದೆ: ಪ್ರಿಯ ಮನವೇ, ವೈಷ್ಣವನಾಗಿರುವವನೆಂದು ಇಷ್ಟು ಹೆಮ್ಮೆ ಏಕೆ ಪಡುವೆ? ಏಕಾಂತದಲ್ಲಿ ನಿನ್ನ ಪೂಜೆ ಮತ್ತು ಪ್ರಭುವಿನ ಪಾವನ ನಾಮ ಸಂಕೀರ್ತನೆ ಇವುಗಳಿಗೆ ಅಗ್ಗದ ಜನಪ್ರಿಯತೆ ಬಯಕೆಯೇ ಕಾರಣ. ಆದುದರಿಂದ ನಿನ್ನ ಪಾವನ ನಾಮ ಸಂಕೀರ್ತನೆಯು ಬರೀ ನಟನೆ. ಅಗ್ಗದ ಕೀರ್ತಿಯ ಇಂತಹ ಬಯಕೆಯನ್ನು ಹಂದಿಯ ಮಲಕ್ಕೆ ಹೋಲಿಸಬಹುದು. ಏಕೆಂದರೆ ಇಂತಹ ಜನಪ್ರಿಯತೆಯು ಮಾಯೆಯ ಪ್ರಭಾವವಾದ ಇನ್ನೊಂದು ವಿಸ್ತೃತ ರೂಪ. ಮನುಷ್ಯನು ಅಗ್ಗದ ಜನಪ್ರಿಯತೆಗಾಗಿ ವೃಂದಾವನಕ್ಕೆ ಹೋಗಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗುವ ಬದಲು ಅವನು ಸದಾ ಹೆಣ್ಣು ಹೊನ್ನುಗಳನ್ನು ಕುರಿತು ಧ್ಯಾನಿಸುತ್ತಿರಬಹುದು. ಹೆಣ್ಣು ಹೊನ್ನುಗಳು ಅಲ್ಪಕಾಲದ ಸುಖವನ್ನು ಮಾತ್ರ ಕೊಡಬಲ್ಲವು. ತನಗೆ ಸೇರಿದ ಹೆಣ್ಣು ಹೊನ್ನುಗಳನ್ನು ಪ್ರಭುವಿನ ಸೇವೆಯಲ್ಲಿ ಬಳಸುವುದು ಉತ್ತಮ. ಏಕೆಂದರೆ ಬದ್ಧಾತ್ಮವು ಇಂದ್ರಿಯ ಸುಖವನ್ನು ಬಯಸಬಾರದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕನ್ನಡ ವೀಣಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಂದ್ರಿಯಗಳ ಪ್ರಭು ಋಷಿಕೇಶನಾದ ಕೃಷ್ಣ. ಆದುದರಿಂದ ಇಂದ್ರಿಯಗಳು ಯಾವಾಗಲೂ ಅವನ ಸೇವೆಯಲ್ಲಿ ಪ್ರವೃತ್ತವಾಗಿರಬೇಕು. ಭೌತಿಕ ಕೀರ್ತಿಯ ವಿಷಯವಾಗಿ ಹೇಳುವುದಾದರೆ ರಾವಣನಂತಹ ಅನೇಕ ರಾಕ್ಷಸರು ಭೌತಿಕ ಪ್ರಕೃತಿಯ ನಿಯಮಗಳ ವಿರುದ್ಧವಾಗಿ ನಡೆಯಲು ಪ್ರಯತ್ನಿಸಿದರು. ಆದರೆ ಅವರೆಲ್ಲ ಸೋತರು. ಆದುದರಿಂದ ಪ್ರಭುವಿನ ಸೇವೆಯನ್ನು ಮಾಡದೆ ಮನುಷ್ಯನು ಸುಳ್ಳು ಪ್ರತಿಷ್ಠೆಗಾಗಿ ತಾನು ವೈಷ್ಣವನೆಂದು ಹೇಳಿಕೊಳ್ಳಬಾರದು. ಇದು ರಾಕ್ಷಸರ ವಿಧಾನ. ಆದರೆ ಮನುಷ್ಯನು ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದರೆ ವೈಷ್ಣವ ಎನ್ನುವ ಕೀರ್ತಿಯು ಅವನಿಗೆ ತಂತಾನೇ ಬರುತ್ತದೆ. ಪ್ರಭುವಿನ ಮಹಿಮೆಯನ್ನು ಬೋಧಿಸುವುದರಲ್ಲಿ ನಿರತನಾಗಿರುವ ಭಕ್ತರನ್ನು ಕುರಿತು ಅಸೂಯೆ ಪಡಲು ಕಾರಣವೇ ಇಲ್ಲ. ಉಪದೇಶ ಮಾಡುವ ಅಗತ್ಯವಿಲ್ಲ. ವೃಂದಾವನದಲ್ಲಿ ಏಕಾಂತ ಸ್ಥಳದಲ್ಲಿದ್ದು ಪಾವನ ನಾಮದ ಸಂಕೀರ್ತನೆ ಮಾಡುವುದು ಉತ್ತಮ ಎಂದು ವೃಂದಾವನದಲ್ಲಿರುವ ಬಾಬಾಗಳೆನಿಸಿಕೊಂಡವರು ಸಲಹೆ ಮಾಡುವುದು ನಮ್ಮ ಅನುಭವಕ್ಕೆ ಬಂದಿದೆ. ಉಪದೇಶ ಕಾರ್ಯದಲ್ಲಿ ಅಥವಾ ದೇವೋತ್ತಮ ಪರಮಪುರುಷನ ಮಹಿಮೆಯನ್ನು ಹೊಗಳುವ ಕಾರ್ಯದಲ್ಲಿ ಮನುಷ್ಯನು ನಿರತನಾದರೆ ಉಪದೇಶಕ ಎನ್ನುವ ಸತ್ಕೀರ್ತಿಯು ಅವನಿಗೆ ತಾನಾಗಿಯೇ ಬರುತ್ತದೆ ಎನ್ನುವುದು ಈ ಬಾಬಾಜಿಗಳಿಗೆ ಗೊತ್ತಿಲ್ಲ. ಆದುದರಿಂದ ವೃಂದಾವನದಲ್ಲಿ ವ್ಯಭಿಚಾರ ಜೀವನವನ್ನು ನಡೆಸುವುದಕ್ಕಾಗಿ ಗೃಹಸ್ಥಾಶ್ರಮದ ಪ್ರಾಮಾಣಿಕ ಜೀವನವನ್ನು ಅಕಾಲಿಕವಾಗಿ ಬಿಟ್ಟು ಬಿಡಬೇಕಾಗಿಲ್ಲ. ಮನೆಯನ್ನು ಬಿಟ್ಟು ಕೃಷ್ಣನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಬೇಕೆನ್ನುವ ಶುಕಮುನಿಗಳ ಸಲಹೆಯು ಮನಸ್ಸಿನ ಪರಿಪಕ್ವತೆಗೆ ಬಾರದಿರುವವರಿಗಲ್ಲ. ಪರೀಕ್ಷಿತ್ ಮಹಾರಾಜನ ಮನಸ್ಸು ಪರಿಪಕ್ವವಾಗಿತ್ತು. ಅವನು ಗೃಹಸ್ಥಾಶ್ರಮದ ಜೀವನದಲ್ಲಿ ಅಥವಾ ಅವನ ಜೀವನದ ಪ್ರಾರಂಭದಿಂದ ಕೃಷ್ಣನ ಮೂರ್ತಿಯನ್ನು ಪೂಜಿಸುತ್ತಿದ್ದನು. ತನ್ನ ಬಾಲ್ಯದಲ್ಲಿ ಕೃಷ್ಣನ ವಿಗ್ರಹವನ್ನು ಪೂಜೆ ಮಾಡುತ್ತಿದ್ದನು. ಗೃಹಸ್ಥನಾಗಿಯೂ ನಿರ್ಲಿಪ್ತನಾಗಿದ್ದನು. ಆದುದರಿಂದ ಅವನಿಗೆ ಸಾವಿನ ಸೂಚನೆಯು ಬರುತ್ತಲೇ ಗೃಹಸ್ಥಾಶ್ರಮದೊಡನೆ ಎಲ್ಲ ಸಂಬಂಧಗಳನ್ನ ಕಳಚಿಕೊಂಡು ಭಕ್ತರ ಜೊತೆಗೆ ಶ್ರೀಮದ್ ಭಾಗವತವನ್ನು ಕೇಳಲು ಗಂಗಾ ತೀರದಲ್ಲಿ ಕುಳಿತುಕೊಂಡನು. ಶ್ರೀಕೃಷ್ಣ ಲೀಲೆಗಳ ಸಂಗ್ರಹ ವರ್ಣನೆ ಎನ್ನುವ 89ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಧನ್ಯವಾದಗಳು. ಅರ್ಪಣಮಸ್ತು. ಇಲ್ಲಿ ಗೋಪಿಯರು ಮತ್ತು ರಾಣಿಯರೊಡನೆ ಕೃಷ್ಣನು ನಡೆದುಕೊಂಡ ರೀತಿಯು ಆತ್ಮ ಸಾಕ್ಷಾತ್ಕಾರದ ಇತಿಹಾಸದಲ್ಲಿಯೇ ಅದು ಅನನ್ಯವಾದದ್ದು. ಈ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯ ಕಾಡಿಗೆ ಅಥವಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆ ವೈರಾಗ್ಯ ಮತ್ತು ತಪಸ್ಸುಗಳನ್ನು ಕಠಿಣವಾಗಿ ಆಚರಿಸ್ಬೇಕು ಅಂತ ಹೇಳಿ ನಾವೆಲ್ಲ ಆ ರೀತಿ ಭಾವಿಸ್ತೇವೆ. ಆದ್ರೆ ದಾಂಪತ್ಯ ಪ್ರೇಮದಲ್ಲಿ ಕೃಷ್ಣನಲ್ಲಿ ಆ ಮೋಹಗೊಂಡು
ಜಗತ್ತು ಇಂದ್ರಿಯಗತ ಎಂದು ಭಾವಿಸುವಂತಹ ಸುಖ ಮತ್ತು ಶ್ರೀಮಂತಿಕೆಗಳ ಬದುಕನ್ನು ಅವನ ಸವಾಸದಲ್ಲಿ ಸವಿದ ಮಾತ್ರಕ್ಕೆ ಗೋಪಿಯರು ಮತ್ತು ರಾಣಿಯರು ಅತ್ಯುನ್ನತವಾದ ಮೋಕ್ಷವನ್ನು ಅವರು ಸಾಧಿಸಬೇಕು. ಮಹರ್ಷಿಗಳು ಮತ್ತು ಸಂತರು ಸಹ ಇದನ್ನು ಸಾಧಿಸಲಿಕ್ಕೆ ಅವರಿಂದ ಆಗ್ಲಿಲ್ಲ. ಇದೇ ರೀತಿಯಲ್ಲಿ ಕಂಸ, ದಂತವಕ್ರ, ಶಿಶುಪಾಲ ಮೊದಲಾದ ರಾಕ್ಷಸರು ಸಹ ಈ ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸುವಂತಹ ಅತ್ಯುನ್ನತ ಅನುಗ್ರಹವನ್ನು ಅವರು ಕೂಡ ಪಡೆದರು. ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದಲ್ಲಿ ಶ್ರೀಲ ವೇದವ್ಯಾಸರು ಪರಮ ಸತ್ಯನಾದ ವಾಸುದೇವ ಕೃಷ್ಣನಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಅವರ ಮಗ ಸುಖಮುನಿ ಅವರಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಲಿಕ್ಕೆ ಅವರು ಹೇಳಿ ಕೂಡ ಕೊಡ್ತಾರೆ. ಈ ಸಂದರ್ಭದಲ್ಲಿ ಸುಖಮುನಿಗಳು ಪ್ರಭುವನ್ನು ಜಯತಿ ಎಂದು ಹೊಗಳುವುದು. ಶ್ರೀಲ ವೇದವ್ಯಾಸರ, ಸುಖಮುನಿಗಳ ಮತ್ತು ಗುರು ಪರಂಪರೆಯ ಆಚಾರ್ಯರುಗಳ ಹೆಜ್ಜೆಯನ್ನು ಅನುಸರಿಸಿ ಪ್ರಪಂಚದ ಜನರೆಲ್ಲ ಕೃಷ್ಣನ ಮಹಿಮೆಯನ್ನು ಆಡ್ಬೇಕು ಎಂದು, ಅದರಲ್ಲಿ ನಮಗೆಲ್ಲ ಮಂಗಳಮಯವಾಗುವುದು, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು. ಈ ವಿಧಾನ ತುಂಬಾ ಸುಲಭ, ಮತ್ತೆ ಅದು ಖರ್ಚಿಲ್ಲದಂಥದ್ದು, ಎಲ್ಲರಿಗೂ ಉಪಕಾರವಾಗುವಂಥದ್ದು. ಆದ್ದರಿಂದ ಜನರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಈ ಮಹಾಮಂತ್ರದ ಸಂಕೀರ್ತನೆಯನ್ನು ಮಾಡಿದ್ರೆ ಸಾಕು. ಅದರಿಂದ ಮನುಷ್ಯ ಈ ಪ್ರಾಪಂಚಿಕ ಜೀವನದಲ್ಲಿ ಬಿದ್ದಂತ ಏಳು ಬೀಳು ಅಂತ ಹೇಳಿದ್ರು, ಏಳು ಬೀಳುಗಳಿಗೆ ನಾವು ಲಕ್ಷ್ಯವೇ ಮಾಡುವುದಿಲ್ಲ, ಮಾಡಬಾರದು ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಕೂಡ ಅದನ್ನು ಸಲಹೆ ಮಾಡಿದ್ದಾರೆ. ಈಗ ಬದುಕಿನಲ್ಲಿ ಏಳು ಬೀಳುಗಳೆಲ್ಲ ಬಂದು ಹೋಗುವಂಥದ್ದೇ. ಈ ಭೌತಿಕ ಜೀವನ ಏನಿದೆಯೋ ಅದು ಸ್ವಲ್ಪ ಸಮಯದ್ದು, ಶಾಶ್ವತದ್ದು ಅಲ್ಲ. ಏಳು ಬೀಳುಗಳು ಬಂದಾಗ ಮನುಷ್ಯನು ಆ ಮರ ಹೇಗೆ ಅದನ್ನು ಕಡಿಯುವಾಗ ಅದು ಸುಮ್ಮನೆ ನಿಂತುಕೊಂಡಿರ್ತದೋ ಹಾಗೆ ಅಷ್ಟು ಸಹನೆಯಿಂದ ನಾವು ಇರ್ಬೇಕು. ಹಾಗೆ ಹುಲ್ಲು ಕಡ್ಡಿ ಅದನ್ನು ತುಳಿದ್ರು ಕೂಡ ಅದು ಸುಮ್ಮನೆ ನಿಲ್ತದೆ, ಹಾಗೆ ಅಷ್ಟು ನಮ್ರತೆಯಿಂದ ಇರ್ಬೇಕು. ಆದ್ರೆ ಹರೇ ಕೃಷ್ಣ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾ ನಾವು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲೇ ನಿರತರಾಗಿ ಇರಬೇಕು. ದೇವೋತ್ತಮ ಪರಮ ಪುರುಷ ನಾದ ಸರ್ವ ಜೀವಿಗಳ ಪರಮಾತ್ಮನಾದ ಕೃಷ್ಣನು ಅವನು ತನ್ನ ಅವ್ಯಾಚ ಕರುಣೆಯಿಂದ ಭೂಮಿಗೆ ಇಳಿದು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ದಿವ್ಯ ಲೀಲೆಗಳನ್ನು ಮೆರೆಯುತ್ತಾನೆ. ಹಾಗೆ ಕೃಷ್ಣನ ಬೇರೆ ಬೇರೆ ಅವತಾರಗಳ ಮನಮೋಹಕ ಲೀಲೆಗಳನ್ನು ಕೇಳುವುದು ನಮ್ಮಂತಹ ಬದ್ಧ ಜೀವಿಗಳಿಗೆ ಮುಕ್ತಿಯನ್ನು ಪಡೆಯಲಿಕ್ಕೆ ಒಂದು ಅವಕಾಶ. ಸ್ವತಃ ಕೃಷ್ಣನೇ ಸರ್ವ ಮನಮೋಹಕನಾಗಿದ್ದ, ಆದ್ರಿಂದ ಅವನ ಅಂತಹ ಅತ್ಯಾಕರ್ಷಕ ಲೀಲೆಗಳು ಇನ್ನೂ ಆಕರ್ಷಕವಾಗ್ತದೆ ಅವನ ಲೀಲೆಗಳನ್ನು ಕೇಳಿದಾಗ. ಸುಖಮುನಿಗಳು ಅವರ ಹೆಜ್ಜೆಯನ್ನು ಅನುಸರಿಸಿ ಈ ಯುಗದ ಬದ್ಧಾತ್ಮರುಗಳು ಓದಿಸಿ ಕೇಳಲು ನಾವು ಕೃಷ್ಣ ಎನ್ನುವ ಈ ಪುಸ್ತಕಗಳನ್ನು ಅವರ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತಿದ್ದೀವಿ. ಕೃಷ್ಣನ ಲೀಲೆಗಳನ್ನು ಯಾರು ಕೇಳಿದವನು ನಿಸ್ಸಂದೇಹವಾಗಿ ಅವನು ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ನಾವು ಪ್ರಭುವಿನ ಈ ದಿವ್ಯ ಲೀಲೆಗಳ ಮತ್ತೆ ಕಾರ್ಯಗಳ ವಿಷಯವನ್ನು ಕೇಳುತ್ತಾ ಈ ಭೌತಿಕ ಕಸ್ಮಲದ ಆ ಸೋಂಕಿನ ಗಂಟುಗಳನ್ನು ಕತ್ತರಿಸ್ತಾ ಹೋಗ್ತೇವೆ ಎಂದು ಸುಖಮುನಿಗಳು ಹೇಳಿದ್ದಾರೆ. ಆದುದರಿಂದ ಮನುಷ್ಯನು ಯಾವ ಸ್ಥಿತಿಯಲ್ಲಿಯೇ ಇರಲಿ ಭಗವಂತನ ದಿವ್ಯ ರಾಜ್ಯದಲ್ಲಿ ನಿತ್ಯ ಆನಂದದಲ್ಲಿ ಕೃಷ್ಣನೊಡನೆ ಇರಬೇಕೆಂದು ಬಯಸುವವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಹಾಮಂತ್ರವನ್ನು ಜಪಿಸಬೇಕು ಮತ್ತು ಕೃಷ್ಣನ ಲೀಲೆಯ ವಿಷಯಗಳನ್ನೆಲ್ಲ ಕೇಳ್ಬೇಕು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಈ ದಿವ್ಯ ಲೀಲೆಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಕೃಷ್ಣ ಎನ್ನುವ ಈ ಪುಸ್ತಕವನ್ನು ಓದಿ ನೆನಪಿಟ್ಟುಕೊಂಡ ಮಾತ್ರದಿಂದ ಮನುಷ್ಯನು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಬಹುದು. ಸಾಮಾನ್ಯವಾಗಿ ಇದನ್ನು ಸಾಧಿಸ್ಲಿಕ್ಕೆ ತುಂಬಾ ಕಷ್ಟ. ಈ ದಿವ್ಯ ಲೀಲೆ, ಕೃಷ್ಣನ ದಿವ್ಯ ಲೀಲೆಗಳ ಆ ನಿರೂಪಣೆ ಅದು ಎಷ್ಟು ಆಕರ್ಷಕವಾಗಿದೆ ಅಂದ್ರೆ ಅದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಲು ತಾನಾಗಿ ಅದು ಪ್ರಚೋದನೆ ಕೊಡ್ತದೆ, ನಮ್ಗೆ ಪ್ರಚೋದಿಸ್ತದೆ. ಪ್ರಭುವಿನ ಲೀಲೆಗಳನ್ನು ಅಧ್ಯಯನ ಮಾಡಿದಷ್ಟು ನಾವು ಅವನಿಂದ ಆಕರ್ಷಿತರಾಗ್ತೇವೆ. ಕೃಷ್ಣನಲ್ಲಿ ಪ್ರೀತಿಯೇ ಪ್ರಭುವಿನ ನಿವಾಸವಾದ ಆ ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ನಮ್ಮಂತಹ ಮನುಷ್ಯರಿಗೆ ಅದು ಅರ್ಹತೆಯನ್ನು ಕೂಡ ಕೊಡ್ತದೆ. ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಂತೆ ಈ ಭೌತಿಕ ಪ್ರಪಂಚವನ್ನು ದಾಟುವುದಂದ್ರೆ ಈ ಭೌತಿಕ ಪ್ರಕೃತಿಯ ಈ ಕಠಿಣ ನಿಯಮಗಳನ್ನು ದಾಟಬೇಕು.
ಆ ಭೌತಿಕ ಪ್ರಕೃತಿಯ ಕಠಿಣ ನಿಯಮಗಳು ಆಧ್ಯಾತ್ಮಿಕ ಪ್ರಕೃತಿಯಿಂದ ಆಕರ್ಷಿತನಾದವನ ಮುನ್ನಡೆಯನ್ನು ತಡೆಯಲಿಕ್ಕೆ ಲಾರವು. ಇದನ್ನು ಭಗವದ್ಗೀತೆಯಲ್ಲಿ ಆ ಪ್ರಭುವೇ ದೃಢಪಡಿಸಿ ಹೇಳಿದ್ದಾನೆ. ಭೌತಿಕ ಪ್ರಕೃತಿಯ ಈ ನಿಯಮಗಳನ್ನು ದಾಟುವುದು ಕಷ್ಟವಾದ್ರೂ ಪ್ರಭುವಿಗೆ ಶರಣಾದವನು ಸುಲಭವಾಗಿ ಅಜ್ಞಾನವನ್ನು ದಾಟಬಲ್ಲವನು. ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭೌತಿಕ ಈ ಪ್ರಕೃತಿಯ ಪ್ರಭಾವ ಇಲ್ಲ. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ನಾವು ತಿಳಿದುಕೊಂಡಂತೆ ದೇವತೆಗಳಂತಹ ಅವರ ಆಡಳಿತ ಶಕ್ತಿ ಮತ್ತು ಈ ಭೌತಿಕ ಪ್ರಕೃತಿಯ ಪ್ರಭಾವವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲದಿರುವುದು ನಮ್ಗೆ ಎದ್ದು ಕಾಣ್ತದೆ. ಆದುದರಿಂದ ಪ್ರತಿಯೊಂದು ಬದ್ಧಾತ್ಮರು ಕೂಡ ಪ್ರಭುವಿನ ಆ ದಿವ್ಯ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತೆ ಸಂಕೀರ್ತನೆ ಮಾಡುವುದರಲ್ಲಿ ತೊಡಗಬೇಕು ಎಂದು 2ನೇ ಸ್ಕಂದದ ಪ್ರಾರಂಭದಲ್ಲಿಯೇ ಸುಖಮುನಿಗಳು ಆ ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡುತ್ತಾರೆ. ಭಗವದ್ಧಾಮಕ್ಕೆ ಹಿಂದಿರ್ಬೇಕಾದ್ರೆ ಹಿಂದೆ ಅನೇಕ ಮಂದಿ ರಾಜರು ಮತ್ತು ಚಕ್ರವರ್ತಿಗಳು ಕಠಿಣವಾದ ವೈರಾಗ್ಯವನ್ನು ಮಾಡ್ತಿದ್ರು, ತಪಸ್ಸನ್ನು ಎಲ್ಲ ಆಚರಿಸ್ಲಿಕ್ಕೆ ಅವರು ಕಾಡಿಗೆಲ್ಲ ಹೋಗ್ತಿದ್ರು ಎಂದು ಇಲ್ಲಿ ಆ ರೀತಿಯಾಗಿ ಸುಖಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಮುನ್ನಡೆ ಸಾಧಿಸಿದವರು ತಮ್ಮ ಕುಟುಂಬವನ್ನು ತ್ಯಜಿಸಿ ಬೃಂದಾವನದಲ್ಲಿ ಒಬ್ಬರೇ ವಾಸ ಮಾಡಿಕೊಂಡಿದ್ದು ಪ್ರಭುವಿನ ಆ ಪಾವನ ಲೀಲೆಗಳನ್ನು ಕೇಳುವುದರಲ್ಲಿ ಮತ್ತೆ ಅವನ ಸಂಕೀರ್ತನೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ನಿರತರಾಗಲು ಬೃಂದಾವನಕ್ಕೆ ಹೋಗ್ತಿದ್ರು. ಭಾರತದಲ್ಲಿ ಈಗಲೂ ಕೂಡ ಆ ಪದ್ಧತಿ ಇದೆ. ಈ ಆಚರಣೆಯನ್ನು ಶ್ರೀಮದ್ ಭಾಗವತದಲ್ಲಿ ಸಲಹೆ ಮಾಡಿದ್ದಾರೆ. ಬೃಂದಾವನದ 6 ಮಂದಿ ಗೋಸ್ವಾಮಿಗಳು ಅವರು ಕೂಡ ಇದೇ ರೀತಿಯಾಗಿ ಅವರು ಕೂಡ ಅನುಸರಿಸಿದ್ರು. ಆದ್ರೆ ಸುಖಮುನಿಗಳು ಸಲಹೆ ಮಾಡಿದ ವಿಧಾನವನ್ನು ಅನುಕರಿಸಲು ಬಯಸುವ ಕರ್ಮಿಗಳು ಮತ್ತು ಸೋಗಿನ ಭಕ್ತರಿಂದ ವೃಂದಾವನದ ಪುಣ್ಯಕ್ಷೇತ್ರ ತುಂಬಿ ಹೋಗಿದೆ. ಹಿಂದೆ ರಾಜರು ಮತ್ತು ಚಕ್ರವರ್ತಿಗಳು ಈ ಉದ್ದೇಶದಿಂದಲೇ ಅವರು ಕಾಡಿಗೆ ಹೋಗ್ತಿದ್ರು ಅಂತ. ಅದಕ್ಕೆ ಪರಿಪಕ್ವವಾದ ಮೊದಲೇ ವೃಂದಾವನದಲ್ಲಿ ಏಕಾಕಿಯಾಗಿ ವಾಸ ಮಾಡುವುದನ್ನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಸ್ವಾಮಿ ಅವರು ಮಹಾರಾಜರು ಅದನ್ನು ಒಪ್ಪುವುದಿಲ್ಲ. ಕಾಲವು ಪರಿಪಕ್ವವಾಗುವ ಮೊದಲೇ ಸುಖಮುನಿಗಳ ಉಪದೇಶದಂತೆ ವೃಂದಾವನಕ್ಕೆ ಹೋಗುವವನು ಅಲ್ಲಿಯೂ ಮಾಯೆಗೆ ಒಳಗಾಗುತ್ತಾನೆ. ಎಲ್ಲಿ ಹೋದ್ರೂ ಮಾಯೆ ಬಿಡುವುದಿಲ್ಲ. ವೃಂದಾವನದಲ್ಲಿ ಅಧಿಕೃತವಲ್ಲದ ಇಂತಹ ವಾಸವನ್ನು ತಡೆಗಟ್ಟಲು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಒಂದು ಸೊಗಸಾದ ಹಾಡನ್ನು ಹಾಡಿದರೆ ಅದರ ಭಾವಾರ್ಥ ಏನಿದೆ ಅಂದ್ರೆ ಪ್ರಿಯ ಮನವೇ ವೈಷ್ಣವರಾಗಿರುವುದೆಂದು ಎಷ್ಟು ಹೆಮ್ಮೆ ಏಕೆ ಪಡಿತೀಯಾ? ಏಕಾಂತದಲ್ಲಿ ನಿನ್ನ ಪೂಜೆ ಮತ್ತು ಪ್ರಭುವಿನ ಪಾವನ ನಾಮದ ಸಂಕೀರ್ತನೆ ಇವುಗಳಿಗೆ ಅಗ್ಗದ ಜನಪ್ರಿಯತೆಯ ಬಯಕೆಯೇ ಕಾರಣ. ಆದುದರಿಂದ ಈ ನಿನ್ನ ಪಾವನ ನಾಮ ಸಂಕೀರ್ತನೆಯು ಅದು ಬರೀ ಒಂದು ನಟನೆ. ಅಗ್ಗದ ಕೀರ್ತಿಯು ಇಂತಹ ಬಯಕೆಯನ್ನು ಅಂದಿಯ ಮಲಕ್ಕೆ ಹೋಲಿಸುವುದು. ಏಕೆಂದ್ರೆ ಇಂತಹ ಜನಪ್ರಿಯತೆಯು ಆ ಮಾಯೆಯ ಪ್ರಭಾವದ ಇನ್ನೊಂದು ವಿಸ್ತೃತ ರೂಪ. ಮನುಷ್ಯನು ಅಗ್ಗದ ಜನಪ್ರಿಯತೆಗಾಗಿ ವೃಂದಾವನಕ್ಕೆ ಹೋಗ್ಬೋದು. ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗುವ ಬದಲು ಅವನು ಸದಾ ಹೆಣ್ಣು ಹೊನ್ನುಗಳನ್ನು ಕುರಿತು ಧ್ಯಾನಿಸ್ತಿರ್ಬಹುದು. ಹೆಣ್ಣು ಹೊನ್ನುಗಳು ಇದು ಎಲ್ಲ ಅಲ್ಪ ಕಾಲದ ಸುಖವನ್ನು ಮಾತ್ರ ಕೊಡ್ತದೆ. ತನಗೆ ಸೇರಿದ ಹೆಣ್ಣು ಹೊನ್ನುಗಳನ್ನು ಪ್ರಭುವಿನ ಸೇವೆಯಲ್ಲಿ ಬಳಸುವುದು ಉತ್ತಮ. ಏಕೆಂದರೆ ಈ ಬದ್ಧಾತ್ಮ ಇಂದ್ರಿಯ ಸುಖವನ್ನು ಬಯಸಬಾರದು ಎನ್ನುವ ಉದ್ದೇಶಕ್ಕಾಗಿ. ಇಂದ್ರಿಯಗಳ ಪ್ರಭು ಋಷಿಕೇಶ ಕೃಷ್ಣ. ಆದುದರಿಂದ ಇಂದ್ರಿಯಗಳು ಯಾವಾಗಲೂ ಭಗವಂತನ ಸೇವೆಯಲ್ಲಿ ಪ್ರವೃತ್ತವಾಗಿ ಇರಬೇಕು. ಭೌತಿಕ ಕೀರ್ತಿಯ ವಿಷಯವಾಗಿ ಹೇಳುವುದಾದರೆ ರಾವಣನಂತಹ ಅನೇಕ ರಾಕ್ಷಸರು ಇಲ್ಲಿ ಭೌತಿಕ ಪ್ರಕೃತಿಯ ನಿಯಮಗಳ ವಿರುದ್ಧವಾಗಿ ನಡೆಯಲಿಕ್ಕೆ ಅವರು ಪ್ರಯತ್ನಿಸಿದ್ರು. ಆದರೆ ಅವರೆಲ್ಲ ಅಲ್ಲಿ ಸೋತ್ರು. ಆದುದರಿಂದ ಪ್ರಭುವಿನ ಸೇವೆಯನ್ನು ಮಾಡದೆ ಮನುಷ್ಯನು ಸುಳ್ಳು ಪ್ರತಿಷ್ಠೆಗಾಗಿ ತಾನು ವೈಷ್ಣವನೆಂದು ಹೇಳಿಕೊಳ್ಬಾರ್ದು. ಇದು ರಾಕ್ಷಸರ ವಿಧಾನ. ಆದ್ರೆ ಮನುಷ್ಯನು ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ನಿರತನಾದ್ರೆ ವೈಷ್ಣವ ಎನ್ನುವ ಕೀರ್ತಿಯು ಅವನಿಗೆ ತನ್ನಿಂತಾನೇ ಬರ್ತದೆ. ಈ ಪ್ರಭುವಿನ ಮಹಿಮೆಯನ್ನು ಬೋಧಿಸುವುದರಲ್ಲಿ ನಿರತರಾಗಿರುವ ಭಕ್ತರನ್ನು ಕುರಿತು ಅಸೂಯೆ ಪಡಲು ಕಾರಣವೇ ಇಲ್ಲ. ಉಪದೇಶ ಮಾಡುವ ಅಗತ್ಯ ಕೂಡ ಇಲ್ಲ. ವೃಂದಾವನದಲ್ಲಿ ಏಕಾಂತ ಸ್ಥಳದಲ್ಲಿ ಕುಳಿತು
ಪಾವನ ನಾಮದ ಸಂಕೀರ್ತನೆ ಮಾಡುವುದು ಉತ್ತಮ. ಬೃಂದಾವನದಲ್ಲಿರುವ ಬಾಬಾಗಳೆನಿಸಿಕೊಂಡವರು ಸಲಹೆ ಮಾಡುವುದು ನಮ್ಮ ಅನುಭವಕ್ಕೆ ಬಂದಿದೆ. ಉಪದೇಶ ಕಾರ್ಯದಲ್ಲಿ ಅಥವಾ ದೇವೋತ್ತಮ ಪರಮಪುರುಷನ ಮಹಿಮೆಯನ್ನು ಹೊಗಳುವ ಕಾರ್ಯದಲ್ಲಿ ಮನುಷ್ಯನು ಯಾವಾಗಲೂ ನಿರತ. ಉಪದೇಶಕ ಎನ್ನುವ ಸತ್ಕೀರ್ತಿಯು ಅವನಿಗೆ ತನ್ನಿಂತಾನಾಗಿಯೇ ಬರ್ತದೆ. ಇದು ಬಾಬಾಜಿನವರಿಗೆ ಅದೆಲ್ಲ ಗೊತ್ತಿಲ್ಲ. ಆದುದರಿಂದ ಅವರು ವೃಂದಾವನದಲ್ಲಿ ವ್ಯಭಿಚಾರ ಜೀವನವನ್ನು ನಡೆಸತಕ್ಕಾಗಿ ಗೃಹಸ್ಥಾಶ್ರಮದ ಪ್ರಾಮಾಣಿಕ ಜೀವನವನ್ನು ಅಕಾಲಿಕವಾಗಿ ಬಿಟ್ಟು ಬಿಡಬೇಕಾಗಿಲ್ಲ. ಮನೆಯನ್ನು ಬಿಟ್ಟು ಕೃಷ್ಣನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಬೇಕೆನ್ನುವ ಸುಖಮುನಿಯ ಸಲಹೆಯು ಇಲ್ಲಿ ಮನಸ್ಸಿನ ಪರಿಪಕ್ವತೆಗೆ ಅದು ಬಾರದಿರುವವರಿಗಲ್ಲ. ಪರೀಕ್ಷಿತ ಮಹಾರಾಜನ ಮನಸ್ಸು ಅಲ್ಲಿ ಪರಿಪಕ್ವವಾಗಿತ್ತು. ಅವನು ಗೃಹಸ್ಥಾಶ್ರಮದ ಎಲ್ಲಾ ಜೀವನವನ್ನು ತೊರೆದು ಅವನ ಜೀವನದ ಪ್ರಾರಂಭದಿಂದ ಕೃಷ್ಣನ ಮೂರ್ತಿಯನ್ನು ಅವನು ಗೃಹಸ್ಥಾಶ್ರಮದ ಜೀವನದಲ್ಲಿ ಆಗ್ಲಿ ಅಥವಾ ಅವನ ಜೀವನದ ಪ್ರಾರಂಭದಲ್ಲಿ ಆಗ್ಲಿ ಅವನು ಆ ಕೃಷ್ಣನ ಮೂರ್ತಿಯನ್ನು ಪೂಜಿಸ್ತಿದ್ದ. ತನ್ನ ಬಾಲ್ಯದಲ್ಲಿ ಕೃಷ್ಣನ ವಿಗ್ರಹವನ್ನೇ ಪೂಜೆ ಮಾಡ್ತಿದ್ದ. ಗೃಹಸ್ಥನಾಗಿ ನಿರ್ಲಿಪ್ತನಾಗಿದ್ದ. ಆದುದರಿಂದ ಅವನಿಗೆ ಸಾವಿನ ಸೂಚನೆ ಬಂದಾಗ್ಲೇ ಅವನು ಎಲ್ಲರನ್ನು ಬಿಟ್ಟು ಎಲ್ಲ ರಾಜ ಗೃಹಸ್ಥಾಶ್ರಮ ಎಲ್ಲಾ ಸಂಬಂಧಗಳನ್ನು ಕಳಚಿಕೊಂಡು ಭಕ್ತರ ಜೊತೆಗೆ ಭಾಗವತವನ್ನು ಕೇಳಲು ಗಂಗಾ ತೀರದಲ್ಲಿ ಕುಳಿತುಕೊಂಡ. ಆ ಪರೀಕ್ಷಿತ್ ಮಹಾರಾಜ ಗರ್ಭದಲ್ಲಿ ಇರುವಾಗಲೇ ಆ ಕೃಷ್ಣ ಅವನಿಗೆ ಕಾಣಿಸಿಕೊಂಡಿದ್ದಾನೆ. ಹೀಗೆ ಕೃಷ್ಣ ಬಚಾವ್ ಮಾಡಿದ ಅಂತೇಳಿ ನೋಡಿದ್ದೇವೆ. ಹೀಗೆ ಈ ಕೃಷ್ಣನ ಲೀಲೆಗಳ ಸಂಗ್ರಹ ವರ್ಣನೆ ಎಂಬ 89ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನು ಇದ್ರಲ್ಲಿ ನೆಕ್ಸ್ಟ್ ಉಂಟಾ ಮಾತಾಜಿ ನಿಮ್ಮ ಹತ್ರ PDF ಗ್ರಂಥಕರ್ತರು ಅಂತೇಳಿ ಪ್ರಭುಪಾದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಜೀವನ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲ ಮಾತಾಜಿ, ಅದ್ರಲ್ಲಿಲ್ಲ, ಅದು ಮಾಡ್ಲಿಲ್ಲ. ಅವರು ಓದಿಕೊಂಡು ಹೋಗ್ಬೋದು. ನೋಡಿ ನಾನು ಓದ್ತೇನೆ. ಒಂದ್ ಟೈಮ್ ಇದೆ ಅಲ್ಲ ಮಾತಾಜಿ? ಇದೆ, ಅದನ್ನು ಓದ್ತೇನೆ ಒಂದ್ಸಲ ನೋಡಿ. ಸ್ಕ್ರೀನ್ ಬೇಡ ಮಾತಾಜಿ. ಗ್ರಂಥ ಕರ್ತರು ಶ್ರೀ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಅವರದು ಒಂದು ಸಂಕ್ಷಿಪ್ತ ಜೀವನ ಚಿತ್ರಣ. ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನು ಸುಮಾರು 525 ವರ್ಷಗಳ ಹಿಂದೆಯಷ್ಟೇ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದನು. ಇದೊಂದು ಸುವರ್ಣ ಅವತಾರ, ಬಂಗಾರದ ಅವತಾರ. ಮಹಾಪ್ರಭುಗಳು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಅವರು ಜನಿಸಿದ್ರು, ಚೈತನ್ಯ ಮಹಾಪ್ರಭುಗಳು. ಇವರು ಭಗವಂತನ ಪವಿತ್ರ ನಾಮ ಸ್ಮರಣೆಯಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವು ಭಾರತದ ಸಮುದ್ರ ತಟವನ್ನು ದಾಟಿ ಪ್ರಪಂಚದಾದ್ಯಂತ ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳಲ್ಲಿ ಹರಡುತ್ತದೆ ಎಂಬ ಭವಿಷ್ಯವಾಣಿಯನ್ನು ಅವರು ನೋಡಿದಿದ್ರು. ಆವಾಗ್ಲೇ ಅವರ ಭವಿಷ್ಯವಾಣಿಯು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಅದು ಸತ್ಯವಾಯಿತು. ಅವರ ಜೀವನ ಮತ್ತು ಬೋಧನೆಗಳ ಸಂಕ್ಷಿಪ್ತ ವಿವರಣೆ ಹೀಗಿದೆ, ನೋಡೋಣ ಏನಂತೇಳಿ. ಶ್ರೀಲ ಪ್ರಭುಪಾದರು 1896 ಸೆಪ್ಟೆಂಬರ್ 1ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಜನ್ಮಾಷ್ಟಮಿಯ ಒಂದು ದಿನದ ಅನಂತರ ಕಲ್ಕತ್ತಾದಲ್ಲಿ ಅವರು ಜನಿಸಿದ್ರು. ಅವರು ಹುಟ್ಟಿದಾಗ ಆ ಜಾತಕ ನೋಡಿದ ಜ್ಯೋತಿಷಿ ಪ್ರಭುಪಾದರು ಅವರು 70ನೇ ವಯಸ್ಸಿನಲ್ಲಿ ಭಾರತದ ಸಮುದ್ರವನ್ನು ದಾಟಿ ಇಡೀ ಪ್ರಪಂಚದಾದ್ಯಂತ 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸ್ತಾರೆ ಎಂದು ಹೇಳಿದ. ಶ್ರೀಲ ಪ್ರಭುಪಾದರು ತಮ್ಮ ಬಾಲ್ಯದಲ್ಲಿಯೇ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ರು. ಅವರ ತಂದೆ ಕೊಟ್ಟಿದ್ದ ಆ ಪುಟ್ಟ ರಾಧಾಕೃಷ್ಣ ವಿಗ್ರಹಗಳನ್ನು ಅವರು ಬಾಲ್ಯದಿಂದಲೇ ಪೂಜಿಸ್ತಾ ಇದ್ರು. ಅವರ 6ನೆಯ ವಯಸ್ಸಿನಲ್ಲಿ ಪೂರಿಯ ಜಗನ್ನಾಥ ರಥಯಾತ್ರೆಯ ಮಾದರಿಯಲ್ಲಿಯೇ ಒಂದು ಪುಟ್ಟ ರಥ ಅದನ್ನು ನಿರ್ಮಿಸಿ ಮನೆ ಮಂದಿಯೆಲ್ಲ ಸೇರಿ ರಥೋತ್ಸವ ಆಚರಿಸಿ ಆನಂದ ಪಟ್ಟರು. ಇದು 8 ದಿನಗಳ ಕಾಲ ತಡೆಯಿಲ್ಲದೆ ನಡೆಯಿತು. ಶ್ರೀಲ ಪ್ರಭುಪಾದರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಪ್ರಸಿದ್ಧ ಸ್ಕ್ಯಾಟಿಸ್ ಚರ್ಚಸ್ ಕಾಲೇಜಿನಲ್ಲಿ ಮುಗಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ದರ್ಶನ ಅವರಿಗೆ ಆಯಿತು. ಮುಂದೆ ಇವರೇ ಶ್ರೀಲ ಪ್ರಭುಪಾದರಿಗೆ ಆಧ್ಯಾತ್ಮಿಕ ಗುರುಗಳು ಕೂಡ ಆದ್ರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು
ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳಿದ್ರು. ಈ ಒಂದು ಪ್ರಸ್ತಾವನೆಯೇ ಪ್ರಭುಪಾದರ ಹೃದಯ ತುಂಬಿ ಅವರು ತಮ್ಮ ಜೀವನವನ್ನೇ ಈ ಕಾರ್ಯಕ್ಕಾಗಿ ಮುಡುಪಾಗಿಸಿದ್ರು. ಹಾಗೆ ವೈವಾಹಿಕ ಜೀವನದಲ್ಲಿ ಅವರು ವ್ಯಾಪಾರದ ಜೊತೆಯಲ್ಲಿ ತಮ್ಮ ಹೆಚ್ಚಿನ ಸಮಯ ಮತ್ತು ಹಣವನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಧ್ಯೇಯ ಬೋಧನೆಗಳನ್ನು ಹರಡಲು ವಿನಿಯೋಗಿಸಿಕೊಂಡರು. ಅವರು ಬ್ಯಾಕ್ ಟು ಗಾಡೆಡ್, ಮರಳಿ ಭಗವಂತನೆಡೆಗೆ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದನ್ನು ಸ್ವತಃ ಬರೆದು ಮುದ್ರಿಸಿ ತಮ್ಮ ಕೈಯಿಂದಲೇ ಅವರು ಹಂಚುತ್ತಿದ್ರು. ಝಾನ್ಸಿಯಲ್ಲಿ ಅವರು ಧರ್ಮ ಪ್ರಸಾರಕ್ಕಾಗಿ ಲೀಗ್ ಆಫ್ ಡಿವೋಟೀಸ್ ಅಂದ್ರೆ ಭಕ್ತರ ಒಕ್ಕೂಟ, ಈ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ರು. ಪ್ರಭುಪಾದರ ತಾತ್ವಿಕ ಅರಿವು ಮತ್ತು ಭಕ್ತಿಯ ಬಗ್ಗೆ ಅವರ ಸಾಧನೆಯನ್ನು ಗುರುತಿಸಿ ಗೌಡಿಯ ವೈಷ್ಣವ ಸಂಘವು 1959ರಲ್ಲಿ ಭಕ್ತಿ ವೇದಾಂತ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿತು. ಪ್ರಭುಪಾದರು ತಮ್ಮ ಕೌಟುಂಬಿಕ ಜೀವನದಿಂದ ನಿವೃತ್ತಿಯನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಿದ್ರು. ಆನಂತರ ಅವರು ವೃಂದಾವನ ಧಾಮಕ್ಕೆ ತೆರಳಿ ಅಲ್ಲಿ ಸರಳ ಜೀವನವನ್ನು ನಡೆಸುತ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ಅಧ್ಯಯನ ಮತ್ತು ಬರವಣಿಗೆಯಲ್ಲೇ ಕಳೆದರು. ಅವರ ಜೀವನದ ಅತ್ಯಮೂಲ್ಯ ಕೃತಿಯಾದ ಶ್ರೀಮದ್ ಭಾಗವತದ ಅಂದ್ರೆ ಭಾಗವತ್ ಪುರಾಣ, ಅದು 18,000 ಶ್ಲೋಕಗಳಿಗೆ ಅನುವಾದ ತಾತ್ಪರ್ಯವನ್ನು ಬರೆಯಲು ಪ್ರಾರಂಭಿಸಿದ್ರು. ಅಮೆರಿಕನರು ಅನುಸರಿಸುವುದು ಆಗಿನ ಕಾಲಕ್ಕೆ ಹೆಮ್ಮೆಯ ವಿಷಯ ಆಗಿತ್ತು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಮೊದಲು ಅಮೆರಿಕನರಿಗೆ ತಿಳಿ ಹೇಳಿ ಬೋಧಿಸಿದ್ರೆ ಇಡೀ ಪ್ರಪಂಚವೇ ಅವರನ್ನು ಅನುಕರಿಸುತ್ತದೆ ಎನ್ನುವುದು ಶ್ರೀಲ ಪ್ರಭುಪಾದರ ಉದ್ದೇಶವಾಗಿತ್ತು. ಇದರಿಂದ ಪ್ರಪಂಚಕ್ಕೆ ಶ್ರೀಕೃಷ್ಣ ಭಕ್ತಿಯನ್ನು ಹರಡಬಹುದು ಎಂದು ಈ ಒಂದು ಯೋಜನೆಯನ್ನು ಶ್ರೀಲ ಪ್ರಭುಪಾದರು ಅಮೆರಿಕದ ಹೃದಯ ಸ್ಥಾನವಾದ ನ್ಯೂಯಾರ್ಕಿಗೆ 1965 ಆಗಸ್ಟ್ 13ರಂದು ದಾನಿಯೊಬ್ಬರ ನೆರವನ್ನು ಪಡೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೆ. ಆಗ ಕೆಲವು ದಿನಗಳ ಹಿಂದೆ ಅವರು ತಮ್ಮ 69ನೇ ಜನ್ಮ ದಿನವನ್ನು ಪೂರೈಸಿದ್ರು. ಬಹುಪಾಲು ಜನ ಈ ವಯಸ್ಸಿಗೆ ಕೆಲಸದಿಂದಲೇ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಆದ್ರೆ ಪ್ರಭುಪಾದರು ತಮ್ಮ ಧ್ಯೇಯ ಉದ್ದೇಶ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಈ ವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಪಯಣವನ್ನು ಬೆಳೆಸಿದ್ರು. ತಮ್ಮ ಪ್ರಯಾಣದ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಅವರಿಗೆ 2 ಸಲ ಹೃದಯಾಘಾತ ಆಯಿತು. ಪ್ರಯಾಣ ಮಾಡುತ್ತಿದ್ದ ಹಡಗು ಸರಕು ಸಾಮಗ್ರಿಗಳನ್ನು ಒಯ್ಯುವ ಸಾಮಾನ್ಯ ಹಡಗಾದ್ರಿಂದ ಅಲ್ಲಿ ಯಾವ ವೈದ್ಯರ ಮತ್ತು ಔಷಧಿಗಳ ಅನುಕೂಲತೆಗಳು ಇರಲಿಲ್ಲ. ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಒಂದು ರಾತ್ರಿ ಪ್ರಭುಪಾದರಿಗೆ ಒಂದು ಅಪೂರ್ವವಾದ ಕನಸು ಬಿತ್ತು. ಪರಮಪುರುಷ ಶ್ರೀಕೃಷ್ಣನು ದೋಣಿಗೆ ಹುಟ್ಟು ಹಾಕಿ ಮುನ್ನಡೆಸುತ್ತಿದ್ದ. ಅವನು ಅವರ ಬಳಿ ಅಂಜದೆ ಮುಂದೆ ಸಾಗಬೇಕೆಂದು ಹೇಳಿದನು. ಇದರಿಂದ ಪ್ರಭುಪಾದರಲ್ಲಿ ಅಪಾರವಾದ ಧೈರ್ಯ ಹೆಚ್ಚಿತು. ತಾನು ಎಲ್ಲಾ ಅಪಾಯಗಳಿಂದ ಪಾರಾಗಲು ಪರಮಾತ್ಮನ ರಕ್ಷಣೆ ತಮ್ಮ ಮೇಲೆ ಇದೆ ಎಂದು ಭಾವಿಸಿದ್ರು. 37 ದಿನಗಳ ನಂತರ ಅವರು ನ್ಯೂಯಾರ್ಕ್ ನಗರವನ್ನು ತಲುಪಿದ್ರು. ಅಪರಿಚಿತ ಊರಿನಲ್ಲಿ ಯಾರೊಬ್ಬರ ಪರಿಚಯವೂ ಕೂಡ ಅವರಿಗೆ ಇರಲಿಲ್ಲ. ಅವರ ಬಳಿ ಇದ್ದದ್ದು ಕೇವಲ 40 ರೂಪಾಯಿಗಳು ಮಾತ್ರ ಇದ್ದವು. ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ತುಂಬಿಕೊಂಡಿದ್ದ ಒಂದು ಕಬ್ಬಿಣದ ಟ್ರಂಕ್, ಒಂದು ಕೊಡೆ, ತಿನ್ನಲು ಧಾನ್ಯಗಳಿಂದ ಮಾಡಿದ ಒಣ ಹಿಟ್ಟು ಇತ್ತು. ಆದ್ರೆ ಒಬ್ಬ ಏಕಾಂಗಿ ಮನುಷ್ಯ, ಯಾವ ಸಹಾಯ ಸಹಕಾರವಿಲ್ಲದೆ, ತನ್ನ ಆರೋಗ್ಯವೂ ಸರಿ ಇಲ್ಲದೆ, ಗುರುತು ಪರಿಚಯವಿಲ್ಲದ, ಯಾವ ಕೃಷ್ಣ ಬೋಧನೆಯನ್ನು ಕೇಳರಿಯದ ಕಂಡರಿಯದ ಬೃಹತ್ ಅಮೆರಿಕದಂತಹ ದೇಶದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲನೆ ಎಂಬುದೇ ಒಂದು ಪ್ರಶ್ನೆಯಾಗಿತ್ತು. ಈ ಅಲ್ಪಾವಧಿಯಲ್ಲಿ ಅಂದ್ರೆ 1965-77 ತನಕ ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣ ಬೋಧನೆಯನ್ನು ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಹರಡುವ ಕಾರ್ಯಕ್ರಮವನ್ನು ಮಾಡಿದ್ರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನರು ಅದರ ಸದಸ್ಯರಾಗುವಂತೆ ಮಾಡಿದ್ರು. ಪ್ರಭುಪಾದರ ಬಾಲ್ಯ ಜೀವನದಲ್ಲಿ ಹೇಳಲಾಗಿದ್ದ ಈ ಭವಿಷ್ಯವಾಣಿ ಇಲ್ಲಿ ಸತ್ಯವಾಯಿತು. ಅವರು 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿಯೇ ಪ್ರಮುಖ ನಗರವಾದ ನ್ಯೂಯಾರ್ಕ್ನಲ್ಲಿ 13 ಅಂತಸ್ತಿನ ಕೃಷ್ಣ ಮಂದಿರ ಕಟ್ಟಡವು ಒಂದು. ತಮ್ಮ ಧ್ಯೇಯ ಸೇಧನೆಗಾಗಿ ಪ್ರಭುಪಾದರು ಇಡೀ ಜಗತ್ತನ್ನು 14 ಸಲ ಪರ್ಯಟನೆ ಮಾಡಿ ಪ್ರಚಾರ ಕಾರ್ಯವನ್ನು ನಡೆಸಿದ್ರು. ಹೀಗೆ ಜಗತ್ತಿನ ಮನೆ ಮನೆಯಲ್ಲೂ ಮನಸ್ಸಿನಲ್ಲೂ ಹರೇ ಕೃಷ್ಣ ಎಂಬ ನಾಮ ಜಪವನ್ನು ತುಂಬುವುದರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳ 500 ವರ್ಷಗಳ ಹಿಂದೆಯೇ ನುಡಿದ ಭವಿಷ್ಯವಾಣಿ ಸತ್ಯವನ್ನಾಗಿಸಿದರು. ಶ್ರೀಲ ಪ್ರಭುಪಾದರು ತಮ್ಮ 70ರಿಂದ 82ನೇ ವಯಸ್ಸಿನ ಅವಧಿಯಲ್ಲಿ 70 ಪುಸ್ತಕಗಳನ್ನು, ಸಂಪುಟ ಪುಸ್ತಕಗಳನ್ನು ಬರೆದು ಮುದ್ರಿಸಿದ್ದಾರೆ. ಆ ಪುಸ್ತಕಗಳು ಈಗ 28ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡು ಕೋಟ್ಯಾಂತರ ಅಂಕೆಗಳಲ್ಲಿ ಜಗತ್ತಿನಾದ್ಯಂತ ಮಾರಾಟವಾಗಿದೆ. ಪ್ರಭುಪಾದರು ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ. ಸಾವಿರಾರು ಪತ್ರ ಲೇಖನಗಳನ್ನು ಅವರು ಬರೆದಿದ್ದಾರೆ.
ತಮ್ಮ ಅನುಯಾಯಿಗಳೊಡನೆ ಸಾವಿರಾರು ಸಂವಾದಗಳಲ್ಲಿ ಭಾಗವಹಿಸಿದ್ದಾರೆ. ಅಪೂರ್ವ ವಿಚಾರದ ವಿದ್ವತ್ವನ್ನು ತಮ್ಮ ಟೀಕೆ ಟಿಪ್ಪಣಿಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅವರು ಪ್ರಮುಖ ವಿದ್ವಾಂಸರು, ಪ್ರಾಧ್ಯಾಪಕರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ತಜ್ಞರು ಮುಂತಾದವರ ಹೃದಯವನ್ನು ತೀವ್ರವಾಗಿ ಆಕರ್ಷಿಸಿದ್ದಾರೆ. ಧರ್ಮ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗೆ ಪ್ರಭುಪಾದರ ಕೊಡುಗೆಗಳು ಅಪಾರವಾದದು. ಶಿಕ್ಷಣವೇತ್ತರು, ವಿದ್ವಾಂಸರು, ಧಾರ್ಮಿಕ ಸುಧಾರಕರು, ರಾಜಕೀಯ ಮತ್ತು ಸಾಮಾಜಿಕ ಧುರೀಣರು ಇವರೆಲ್ಲರೂ ಶ್ರೀಕೃಷ್ಣನ ಬೋಧನೆಗಳಿಂದ ಆಕರ್ಷಿತರಾಗಿದ್ದಾರೆ. ಇಲ್ಲಿ ಗಣ್ಯರ ಪ್ರಶಂಸೆ. ಇಲ್ಲಿ ರೋಮನ್ ಎಂಪೈರ್ ಕಾಲದ ನಂತರ ಒಂದು ಹೊಸ ಏಷ್ಯನ್ ರಿಲಿಜಿಯನ್ ಎಂದು ಬಂದಿದೆ. ಈ ಏಷ್ಯನ್ ರಿಲಿಜಿಯನ್ ಪಾಶ್ಚಾತ್ಯ ದೇಶಕ್ಕೆ ಹೊಸದಾಗಿ ಅವರಿಂದ ಅಭ್ಯಾಸವಾಗ್ತದೆ. ಕೇವಲ 20 ವರ್ಷಗಳಲ್ಲಿ ಇದು ಅಭಿವೃದ್ಧಿ ಹೊಂದಿ ಬೆಳೆದು ಬಂದಿದೆ. ಈಗ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಸಿದ್ಧಿ ಹೊಂದಿದೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಇದೊಂದು ಅತಿ ಪ್ರಮುಖ ಅಂಶ ಅಂತೇಳಿ ಡಾಕ್ಟರ್ A.L. ಭಾಷಂ, ಧರ್ಮಶಾಸ್ತ್ರ ಮತ್ತು ಇತಿಹಾಸ ತಜ್ಞರು ಹೇಳಿದ್ದಾರೆ. ಹಾಗೆ ಶ್ರೀಲ ಪ್ರಭುಪಾದರು ಆಳವಾದ ನೈತಿಕ ಬಲ, ವಿನಯಶೀಲತೆ ಮತ್ತು ಪಾವಿತ್ರ್ಯ ಹೊಂದಿದ್ದವರು. ಅಷ್ಟೇ ಅಲ್ಲದೆ ಅವರು ನಿಜ ವೈರಾಗ್ಯವನ್ನು ಕೂಡ ಹೊಂದಿದ್ರು. ಅವರ ಜೀವನ ಆದರ್ಶದ ಸಾರ. ಆ ಆದರ್ಶವನ್ನು ಬೇರೆಯವರು ಅನುಸರಿಸಲು ಪ್ರತಿಪಾದಿಸಿದ್ರು ಅಂತ ಹೇಳಿ ಡಾಕ್ಟರ್ J. ಸ್ಟಿಲ್ಸನ್ ಜುಡಾ, ಪ್ರೊಫೆಸರ್ ಎಮೆರಿಟಿಸ್, ಗ್ರಾಜ್ಯುಯೇಟ್ ಥಿಯೋಲಾಜಿಕಲ್ ಯೂನಿಯನ್, ಬರ್ಕ್ಲೆ, ಕ್ಯಾಲಿಫೋರ್ನಿಯಾದವರು. ಶ್ರೀಲ ಪ್ರಭುಪಾದರ ಪುಸ್ತಕಗಳು ಮಾನವ ಕುಲದ ಮೋಕ್ಷಕ್ಕೆ ಅದ್ಭುತ ಕೊಡುಗೆಗಳಾಗಿವೆ ಅಂತೇಳಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಾರತದ ಮಾಜಿ ಪ್ರಧಾನ ಮಂತ್ರಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಹೇಗಾಯ್ತು? ತುಂಬಾ ಚೆನ್ನಾಗಿದೆ ಮಾತಾಜಿ. ಪ್ರಭುಪಾದರ ಒಂದು ವಿಷಯವನ್ನು ಕೇಳುವಾಗ ನಮ್ಗೆ ಎಷ್ಟು ಸಂತೋಷವಾಗ್ತದೆ ಅಲ್ಲವಾ? ನಾಳೆ ಎಲ್ಲರೂ ಒಮ್ಮೆ ಬರೋಣ ಕ್ಲಾಸಿಗೆ. ನಾವು ಏನೆಲ್ಲ ಕಲ್ತಿದ್ದೇವೆ ಅದನ್ನೊಮ್ಮೆ ನೋಡೋಣ. ಈ ಕೃಷ್ಣ ಪುಸ್ತಕದಲ್ಲಿ ಏನೆಲ್ಲ ನಾವು ತಿಳಿದಿದ್ದೇವೆ, ಮತ್ತೆ ನಿಮ್ಮ ರೀಕ್ಯಾಪ್ ಬರ್ಲಿ. ಏನ್ ಅನಿಸಿತು ನಿಮ್ಗೆ ಅದನ್ನೆಲ್ಲ ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ಬಂಧು ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಕೇಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ಇಂದಿನ ತರಗತಿಯನ್ನು ಮುಗಿಸೋಣ. ಅಟೆಂಡೆನ್ಸ್ ಹಾಕದಿದ್ದವರು ಹಾಕಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಬನ್ನಿ ಮಾತಾಜಿ. ವಿ ಲಕ್ಷ್ಮಿ ಮಾತಾಜಿ ಲೆಫ್ಟ್ ಆದ್ರಾ? ಇದ್ದಾರೆ ಮಾತಾಜಿ. ನಾಳೆ ಬನ್ನಿ ಮಾತಾಜಿ. ಎಲ್ಲರೂ ನಾಳೆ ಬನ್ನಿ. ನಾಳೆ ನಮ್ಮ ಅನಿಸಿಕೆಗಳನ್ನು ಹೇಳೋಣ. ಒಬ್ಬೊಬ್ಬರು ಒಂದೊಂದು ಅನಿಸಿಕೆಗಳನ್ನು ಹೇಳೋಣ. ಏನೆಲ್ಲ ಕಲ್ತೇವೆ ಅಂತೇಳಿ ಒಂದು ರೀಕ್ಯಾಪ್ ಮಾಡೋಣ.